ಶೋಣಿತ ಬಂದನವನ ಶುಂಭದಾನವ ಅಧಿಕ ವಿಭವದಲ್ಲಿ ಇರುವಂತಹ ಸ್ಥಳ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೀರಿ? ತುಂಬಾ ಅಂತ ಕೇಳಿದ್ದೇವೆ. ಹೊರಟ್ಟು ಬಂದ ವಿಚಾರ ಶುಂಭೋ ನಿಶುಂಭರು ಎಳೆಯ
ಪ್ರಾಯದಲ್ಲಿ ಯೋಗ್ಯ ಗುರುಗಳ ಬಳಿಯಲ್ಲಿ ವಿದ್ಯೆಯನ್ನು ಕಲಿತಂತಹ ನಾವು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಡಿತಾಪುರದ ಪಟ್ಟವನ್ನೇರಿ ಮೆರೆಯುತ್ತಾ ಇದ್ದೇವೆ. ನಿಜ. ನಮ್ಮದಾದಂತಹ ಜೀವನ ಮರ ಹುಟ್ಟಿ ಮರಸತ್ತಂತೆ ಆಗಬಾರದು ಎಂಬ ಉದ್ದೇಶವನ್ನಿರಿಸಿ ನೇರವಾಗಿ ಘೋರವಾದ ಕಾನೂನು ಸೇರಿ ವಿದ್ಯೆ ಕುರಿತಾಗಿ ತಪಸ್ಸರಿಸಿ ಶೋಣಿಯಲ್ಲಿಯೋ ನಿಜರಿಂದ ಮರಣವೇ ಬಾರದ ವರವನ್ನು ಪಡೆದೆವು. ನಂತರ ಕೈಗೊಂಡೆವು ದಿಗ್ವಿಜಯ. 2 ಲೋಕ ಸ್ವಾಧೀನವಾಗಿದೆ. ಇನ್ನೇನು ಮಾಡೋಣ ಹೇಳು? ಮಧ್ಯಲೋಕ ಹಾಗೂ ಪಾತಾಳ ಲೋಕವನ್ನು ವಶಪಡಿಸಿದರೆ ಸಾಲದು, ಮತ್ತೆ ದೇಹದಲ್ಲಿ ತಲೆಗೆ ಪ್ರಧಾನವು ಅದೇ ರೀತಿ ರಾರಾಜಿಸುತ್ತಿರುವಂತಹ ಸ್ವರ್ಗಲೋಕ, ಆ ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳನ್ನು ಸಜೆ ಮಾಡಿದ್ದು ಸ್ವರ್ಗವನ್ನು ವಶಪಡಿಸಬೇಕು. ಸಕಲ ಸೇನೆಯನ್ನು ಸೇರಿಸಿಕೊಂಡು ಕೇಳುದಿಲ್ವಾ? ನಿಮಗೆ ಕೇಳ್ತದ ಇಲ್ವಾ ನನಗೆ ಏನು ಗೊತ್ತು. ಆದ್ದರಿಂದಾಗಿ ಸರಿಯಾಗಿ ಕೇಳು, ಸರಿಯಾಗಿ ಹೇಳು. ನಿನ್ನ ಮುಂದೆ ಬಂದು ನಿಂತವ ಸಾಮಾನ್ಯದವನೆಂದು ಭಾವಿಸಬೇಕು. ಏನು ಮಹಾ ಶೋಡಿತಾಪುರದ ಅಧಿಕಾರಿ ಯಾರು? ಶುಂಭ, ನಿಶುಂಭ. ಓಹೋ, 2 ಲೋಕ ಸ್ವಾಧೀನವನ್ನಾಗಿಸಿದ್ದೇವೆ. ಉಳಿದಿಯ 4 ಲೋಕ ಬಿಟ್ಟು ಕೊಡು. ಕಟ್ಟಿರುವ ಕಿರೀಟ ಬಿಚ್ಚಿದ್ದೀರ ಇಲ್ಲ.
ದುರಕ್ಕೆ ಎದುರಾಗಿ ಬಂದ ಸುಮನಸರನ್ನು ಎಲ್ಲರನ್ನೂ ಬಡಿದೋಡಿಸಿದ್ದೇವೆ. ಬರಿದಾದ ಪೀಠವನ್ನು ಏರಿದ ಅಕ್ಷರ ಏರಿದ್ದೇವೆ. ನಿಮ್ಮದಾದಂತಹ ಜಯಘೋಷ ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷ. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುವಂತಹ ಯಾಗಯಜ್ಞ, ಹೋಮ ಹವನ, ಅರ್ಪಣ ತರ್ಪಣ ಎಲ್ಲ ಶುಂಭಾರ್ಪಣವಾಗಬೇಕು. ಒಂದೊಮ್ಮೆಗೆ ತಪ್ಪಿ ನಡೆದರೆ ಕಠಿಣ ಶಿಕ್ಷೆ. ಅಷ್ಟು ಮಾತ್ರವಲ್ಲ, ಮತ್ತೆ ಸೂರ್ಯಚಂದ್ರನ ಸಂಚಾರ ನಮ್ಮ ಅಪ್ಪಣೆ ಇಲ್ಲದೆ ನಡೆಯಬಾರದು. ಯುದ್ಧ ಮಾಡಿದ ಪರಿಣಾಮ ದೇಹಕ್ಕೆ ಆಯಾಸ, ಬಹಳಷ್ಟು ಆಯಾಸ, ಪರಿಹಾರ ಅಗತ್ಯ. ಹೌದು, ಹೀಗೆ ಬಾ, ಹೀಗೆ ಶರ್ವಾಣಿ ಶಂಕರಿಗೆ ಪಾಲಿಪುದ ಭಯ ಭವಾನಿ ಅಂಬಿಕೆ ನುದೆ ಶಂಭು ಮನೋಗತಿ ನಂಬಿದ ಸುಮನಸರ ಕದಂಬ ಪಾಲಯ ಮಾಂ ಶರ್ವಾಣಿ ದೇವಿಯೇ ಗುಣಾಶಯೇ ಗುಣಮಯಿ ನಾರಾಯಣಿ ನಮೋಸ್ತುತೆ. ಜಯ 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 ಎಳೆಯ ಸುರಪರ ಗೋಳು ಬಿಟ್ಟುವುದಿಗೆ ಕೂಡ ಮಗಿದ ನಿಮ್ಮನು ಸೋಲಿಸಿ ನಾಯವ ಆಳುತ್ತಿದ್ದರು ಕಾಲನ ಹಲಯಗಿದೆನು ಎಳೆಯ ಸುಮನಸರಾದ ನೀವೆಲ್ಲವರು ಒಂದಾಗಿ ಹೇನಗಿರಿಯ ಪ್ರಾಂತ್ಯವನ್ನೇ ಏರಿ ಬಂದು ಅಡಿಗಡಿಗೂ ನನ್ನ ಕುರಿತಾಗಿ ಧ್ಯಾನಾಸಕ್ತರಾಗಿ ಅಪರಾಜಿತ ಎಂಬ ಸ್ತೋತ್ರವನ್ನು ಪಡಿಸುವ ಮೂಲಕವಾಗಿ ಅಪರಾಜಿತ ಸ್ವರೂಪನಾದ ನನ್ನನ್ನೇ ಒಲಿಸಿಕೊಳ್ಳುವುದಕ್ಕಾಗಿ ಮುಂದಾದಿದೆ. ಹೌದಮ್ಮ, ಇದು ಅಭಯಪ್ರದನಾಗಿದ್ದೇನೆ. ಈ ಹಿಂದಕ್ಕೆ ಕಳಮಹಿಷನನ್ನೇ ಮಡುಹಿ ಇವ ಭೂಮಿಯನ್ನು ನಿಮ್ಮ ಪಾಲಿಗೆ ಸುಸ್ಥಿರಗೊಳಿಸಿದ್ದೆ. ಆದರೆ ಇಂದು ಯಾಕೆಯ ಕಣ್ಣೀರು ಜನನಿಗೆ ವಿನಪ ಧನುಜ ಮಗಿದಾಗಿ ಗಣಪದ ಅನುಬರದಲ್ಲಿ ಸುರದನು ಸೋಲಿಸುತ್ತೆ ನಾಗವನು ಪಾಲಿಸುವ ಕಳನು ಅಮ್ಮ ಏನು ಅಂತ ಹೇಳಮ್ಮ. ಯಾಕೆ ಏನಾಯಿತು? ತಾವೇ ನಮಗೆ ಒದಗಿಸಿದಂತಹ ಪೀಠ ಮಹಿಷ ದಾನವನ ವಧೆಯ ಬಳಿಕ ಸಂತೋಷದಿಂದಲೇ ಕಾಲವನ್ನು ಕಳೆಯುವಂತಹ ಸಮಯದಲ್ಲಿ ಮಹಿಷನಿಗಿಂತಲೂ ಬಲಾನ್ವಿತನಾದಂತಹ ಶುಂಭ ನಿಶುಂಭರೆನ್ನುವಂತಹ ದಾನವರು ದೇವಲೋಕವನ್ನು ಮುತ್ತಿದ್ದಾರಮ್ಮ. ಎದುರಿಸಬೇಕಿತ್ತು, ಎದುರಿಸಿದೇವಮ್ಮ. ಪರಿಣಾಮ ಕೈಗೆ ಸೋಲಾಗಿ ಹೋಯಿತಮ್ಮ. ಸೋತಿದೆ. ಹೌದಮ್ಮ. ಭಯಗೊಂಡಿದೆ. ಹೌದಮ್ಮ. ಕರುಣಿದೋದ ಅಭಯವನ್ನು ನುಡಿದೋ ಹಿರಿದು ಸಮಯ ತರಿದು ದೈತ್ಯದ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿನ ಗಿರಿಯೊಳು ಇರುದ ನೋಡುವುದರಲ್ಲಿ ಹರುಷದೊಳಗೆಂದನು ತ್ರಿದರಿಗರುಗೆ ಶ್ರೀದೇವಿ ದೇವಿ ಜಗನ್ಮಾತೆ ಸಮಯದೊಳಗೆ ಶುಂಭ ನಿಶುಂಭರ ಮೊದಲುಗೊಂಡು ಸಕಲ ಧನುಜವನ್ನು ತರಿದು ಇವ ಭೂಮಿಯನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಸ್ಥಿರಗೊಳಿಸ್ತೇನೆ. ಆಗದೆ ನಾವು ಅಲ್ಲಿವರಿಗೆ ಏನು ಮಾಡಬೇಕಮ್ಮ? ನಿಜ ರೂಪವನ್ನು ಮರೆಗೊಳಿಸಿ ಇನ್ನೊಂದು ಬಗೆಯನ್ನು ತನ್ನದಾಗಿಸಿಕೊಂಡು ಇಲ್ಲಿಯೇ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಖಡಮರ್ಧನ ಎಂಬ ಪ್ರಕ್ರಿಯೆಯನ್ನು ಕಣ್ತುಂಬಿಸಿಕೊಳ್ಳುವೆ ಅಂತ ಇಂದ. ಹಾಗೆ ಆಗಲಮ್ಮ. ಜಯ ಜಯ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈದು ಎನ್ನುವನೇ ಅಸಾಧ್ಯ ಎಂದನು ತಿಳಿದಳ ಕ್ಷಣದೊಳಗೆ ಮೋಗದ ಬಲಗೆ ಧನುಜರಲ್ಲದ
ಎಂದಲೇ ತನ್ನ ಮನದೊಳಗೆ ತಿಳಿದಳ ಜನ ಎಂದು ಯೋಚಿಸಿ ಮಗಮ್ಮಾಗೆ ಯೋಚಿಸಿ ಮಗಮ್ಮಾಗೆ ಎಂದು ಯೋಚಿಸಿ ಮಗಮಾಯೆಗೆ ದೈದವ ಮೋಗಿಸಿ ತರಿಗೆ ದೈದವ ಮೋಗಿಸಿ ತರಿಗೆ ಎಂದು ಯೋಚಿಸಿ ಮಗಮಾಯ ದೈದವ ಮೋಗಿಸಿದರಿಯೇ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನದೊಳಂದು ನಿಂದಳು ಮೆರವ ಕದಂಬವನದೊಳಂದು ಯೋಜಿಸಿ ಮಗಮಾಯೆ ಏರಿ ಬಂದಂತಹ ಸುರಪಾದ ದೇವತೆಗಳು ತಮ್ಮ ಗೊದಗೆ ಬಂದ ಕಷ್ಟ ಪರಂಪರೆಯನ್ನೆಲ್ಲ ನನ್ನಲ್ಲಿ ನಿವೇದಿಸಿಕೊಂಡರಲ್ಲ. ಅಭಯಪ್ರದಳಾಗಿದ್ದೇನೆ, ಪರಿಹರಿಸಿ ಲೋಕಕ್ಷೇಮವನ್ನು ಒದಗಿಸಿಕೊಡಬೇಕಾದದ್ದು ನನ್ನ ಕರ್ತವ್ಯ. ಆ ನಿಲುಮೆಯಿಂದಲೇ ಲೋಕ ನಿರ್ವಹಣೆಯ ಹೊಣೆಗಾರಿಕೆಯನ್ನು ನನ್ನ ಹೆಗಲಿಗೇರಿಸಿಕೊಂಡ ಹಾಗಾಯಿತು. ಕಳವರೆಯನ್ನು ಸಾಧ್ಯವಾಗಿಸುವ ಬಗೆಯಂತು ಈ ಕುರಿತಾಗಿ ನಾನು ಸಮಗ್ರವಾಗಿ ಯೋಚನೆಯನ್ನು ನಡೆಸಿದವಾಗ ಯಾವುದೇ ಒಂದು ಕಾರ್ಯವಾದರೂ ಸರಿ ಸಾಫಲ್ಯವನ್ನು ಹೊಂದಬೇಕು ಅಂತಾದ್ರೆ ಅದಕ್ಕೆ ಪೂರಕವಾದ ಯೋಚನೆಯನ್ನು ಆವರಿಸಿಕೊಳ್ಳಬೇಕಾಗ್ತದೆ. ಈ ಯೋಚನೆಯಿಂದಲೇ ಉತ್ತಮವಾದಂತಹ ಯೋಜನೆ ಒಂದು ರೂಪುಗೊಳ್ಳುವುದಕ್ಕೆ ಸಾಧ್ಯ ಉಂಟು. ಆ ಮೂಲಕವಾಗಿ ಲೋಕ ಸೌಖ್ಯವನ್ನು ಒದಗಿಸಿಕೊಡುವುದಕ್ಕೆ ನನ್ನಿಂದ ಕೂಡಿತು. ಈ ನಿರ್ಧಾರಕ್ಕೆ ನಾನು ಬದ್ಧರಾದವಳಿದ್ದೇನೆ. ಕಳವದೆಯ ಕುರಿತಾಗಿ ಯೋಚಿಸುವಾಗ ನಾನೇ ನೇರವಾಗಿ ಶೋಣಿತಾಪುರದಕ್ಕೆ ಸಾಗಿ ಹೋಗುವುದೇ. ಸ್ವಕ್ಷೇತ್ರ, ಅಧಿಕವಾಗಿರುವ ಜನ ಬೆಂಬಲ, ಜೊತೆಗೆ ವಿಧಿಯವರ ಬಲ, ಹೀಗಿರುತ್ತಲೇ ಗೆಲುವು ಸುಲಭ ಸಾಧ್ಯವಲ್ಲ ಅನ್ನುವುದೇ ನನ್ನ ನಿರ್ಧಾರ. ಹಾಗಾದರೆ ಕಳವದೆಯಂತೆ ಈ ಹಿಂದಕ್ಕಾದರೂ ಮಧುಕೈಟಭ ವಧಾ ಪ್ರಕರಣದಲ್ಲಿ ಕಾಳಿಕಾ ಸ್ವರೂಪದಿಂದಲೇ ದೈತ್ಯದೇವರನ್ನು ನಾ ಆವರಿಸಿದ್ದ ವೇಳೆ ಪರಿಣಾಮದಲ್ಲಿ ಅಧಿಕಗೊಂಡ ತಮೋಗುಣದ ಪ್ರಭಾವ ಅಹಮಿಕೆಯಿಂದಲೇ ಮೆರೆದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡರಲ್ಲ ಕಳರಿರುವರು. ಆ ಬಳಿಕ ಮಹಿಷವಧ ಪ್ರಕರಣದಲ್ಲಿ ಮಹಾಲಕ್ಷ್ಮಿಯ ಸ್ವರೂಪದಿಂದಲೇ ನಾನು ಕಾಣಿಸಿಕೊಂಡೆ. ಕಳನನ್ನು ಆವರಿಸಿದಂತಹ ರಾಜಸ ಪ್ರವೃತ್ತಿ ಪರಿಣಾಮದಿಂದಲಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಕಳ ಮಹಿಷ ಈಗಲಾದರೂ ಸರಸ್ವತಿಯ ಸ್ವರೂಪದಿಂದಲೇ ನಾನು ಪ್ರಕಟಗೊಂಡಿದ್ದೇನೆ. ಆದ್ದರಿಂದಲೇ ಯೋಚನೆ, ಅದನ್ನು ಹೊಂದಿಕೊಂಡಿರುವ ಯೋಜನೆ, ಈ ಮೂಲಕವಾಗಿ ನನ್ನ ಕಾರ್ಯವನ್ನು ನಾನು ಪೂರೈಸಿಕೊಳ್ಳಬೇಕಾಗ್ತದೆ. ಸರಿ, ಕಾರ್ಯಕ್ಕೆ ಅನುಕೂಲಕರವಾಗುವ ಹಾಗೆ ನಾ ಪ್ರಕಟಗೊಂಡ ಬಗೆಯಾದರೂ ಹೇಗೆ ಗೌರೀ ದೇವಿಯ ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡಿದ್ದೇನೆ. ಆದ್ದರಿಂದಲೇ ಕೌಶಿಕಿ ಈ ಅಭಿಧಾನದಿಂದಲೇ ಲೋಕ ನನ್ನನ್ನು ಗುರುತಿಸಲಿ. ಸುಂದರವಾದ ಆಕಾರವನ್ನು ತನ್ನದಾಗಿಸಿಕೊಂಡ ಹಾಗಾಯಿತು. ಕಳವದೆಯನ್ನು ಸಾಧಿಸುವುದಕ್ಕೆ ಬೇಕಾಗಿ ಆಯ್ದುಕೊಂಡ ಪ್ರದೇಶ ಕದಂಬಕಾಂತ, ಏರಿಕೊಳ್ಳುವುದಕ್ಕೊಂದು ಸ್ಥಳ, ಇಳಿದು ಬಂತಲ್ಲ ಕನಕದುಯ್ಯಾಲೆ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕೆ ಬೇಕಾಗಿ ಮಾರುತನೆ ಒದಗಿ ಬಂದಿದ್ದಾನೆ. ತನ್ನ ಗಂಧವನ್ನು ಹೊತ್ತೊಯ್ದು ಪ್ರಸರಿಸುವುದಕ್ಕೆ ಆರಂಭಿಸಿದ್ದು ಹಾಗಾಯಿತು. ಕಾಲವನ್ನು ಕಳೆಯುವ ಬಗೆಯಾದರೂ ಹೇಗೆ ಸುಲಲಿತವಾದ ಸಂಗೀತವನ್ನೇ ಹಾಡುತ್ತಾ ಕಳೆಯನ್ನು ನನ್ನೊಳಗೆ ಬರೆಸಿಕೊಳ್ತೇನೆ. ನೋಡೋಣ.
ಮಾಡಿದೆಯರು ಓರ್ವೊಳಗೆ ಕ್ರೋಧೋದೇವಿ ನಿಜ ಆಕೆ ಉದರಣ ಪಾವನಗೊಳಿಸುವುದಕ್ಕಾಗಿ ಹುಟ್ಟಿಕೊಂಡವರು ಚಂಡ ಮುಂಡರು ಗಂಡುಗಲಿಗಳು ಕಟ್ಟೋದನ್ನು ಸೇರಿ ನಿಜ ಮಾಡಿ ಕಲಿಯುವಂತ ಬಲವ ಬೇಗ ನಿಜ ಬ್ರಹ್ಮಚರ್ಯ ವೃತ್ತ ಹೌದು ಕೇಳದ ಕಟ್ಟಿದ್ದಾನಲ್ಲ ಪ್ರಾರಂಭವಾಯಿತು ನಿವಾರಣೆಗಾಗಿ ಪಾತಾಳ ಮೂಲಕ ಸ್ವಾಧೀನ ಆ ಬಳಿಕ ಸ್ವರ್ಗವನ್ನು ಸೇರಿದೆವು ಅಂತಾದ್ರೆ ಶುಂಭರು ಶಂಭುವೆ ಬಂದರೆ ಹೆದರುವವರು ನಾವಲ್ಲ ಆ ಕಾಲಕ್ಕೆ ನಾರದ ಆಗಮನವಾಯಿತು ಸಂಧಿಯನ್ನು ಮಾಡಿಕೊಳ್ಳಿ ಎಂದ ಒಪ್ಪಿದ ಶುಂಭ ಬಿಗಿದಪ್ಪಿ ನಿಜ ಏನ ಯಾಕೆ ಏನಾಯ್ತು ಒಂದು ಕಡೆಯಿಂದ ಬಾಯಿಗೆ ಮತ್ತೊಂದು ಕಡೆಯಿಂದ ಹಸಿವು Yeah.
ಬರಿಗೊಂಡು ಕದಂಬ ಶ್ರಮವನ್ನು ಬೆಳೆದನುದಾಗ ಬರಲು ಕದಂಬವನದೊಳಗೆ ಬರಲು ಕದಂಬವನದೆಡೆಗೆ ಇಲ್ಲಿ ಪ್ರಾಣಿಗಳೆಲ್ಲ ಹತ್ತು ಹೋಗಿದೆ. ಎಲ್ಲಿ ಹೋಯ್ತು? ಪ್ರಾಣಿಗಳಿವ ಎಲ್ಲ ತಿಂದು ಮುಗಿಸುವ. ಏನಾಯ್ತಾ? ಕರ್ಮ ಯಾರಿ ಕರ್ಮ? ತೊಲೆ ತಿರುಗುತ್ತದೆ, ಜೊತೆಯಲ್ಲಿ ವಾಂತಿ. ಯಾಕೋ ಮತ್ತೆ ಕೂಡದಿದ್ರೆ ದುಡಿಯೋದು ಯಾಕೆ? ಹೌದಪ್ಪ, ಕುಡಿದಿಲ್ಲ ಅಂತ ಹೇಳಿದ್ದು ಹೌದು ಪುಣ್ಯಾತ್ಮ. ಮತ್ತೆ ಎದುರೆದುರು ಕಂಡಾಗ ಮನಸ್ಸು ಕೇಳುವುದಿಲ್ಲ. ಹೌದೌದೌದು. ಸ್ವಲ್ಪವೇ ಸ್ವಲ್ಪ ಸ್ವಲ್ಪ ಒಂದು ಹೇಳ. ಈಗ ಸ್ವಲ್ಪ ಕುಡಿದೆ ಹೆಚ್ಚು ಕುಡಿಯುವುದಕ್ಕ? ಹೌದಪ್ಪ, ಗೊತ್ತಾದದ್ದು ಈಗಲ್ಲ. ಕುಡಿದದ್ದೇನು ತಿಂದದ್ದೇನು? ಕುಡಿದದ್ದು ರಕ್ತ, ತಿಂದದ್ದು ಮಾಂಸ. ನಿನ್ನಿಂದಲೇ ಅಜ್ಞಾನ ಬರದೆ ಹಾಳಾಗಿ ಹೋದೆ. ಹೋಗುತ್ತಿರುವಂತ ಸಂದರ್ಭದಲ್ಲಿ ಕೇರಳ ಇಲಾಖೆ ಕೇಸರಿ ಇಟ್ಟೇನಾ? ಕೇಸರಿ ನೋಡಿದ್ದೆ ತಡ ಕೈ ಹಾಕ್ತೇನೆ ಅನ್ನುವಂತ. ಏನಾಯ್ತು? ಹಿಂದೆ ತಿರುಗಿ ನೋಡ್ತೇನೆ ಪುಣ್ಯಾತ್ಮ, ಕೇಸರಿಗಳ ಪಡೆ ಉಂಟು. ಕೇಸರಿ ಒಂದಲ್ಲ, ಪಡೆ ದೊಡ್ಡದುಂಟು. ಅದು ತಳ್ಳಿ ನಿನಗೆ ಬೇಡ. ಆವಾಗ ಒಂದು ಆಲೋಚನೆ ಹೋಯ್ತು. ಹೇಗೆ? ಈ ಪ್ರಪಂಚದಲ್ಲಿ ಯಾವುದನ್ನಾದರೂ ಮುಟ್ಟಬಹುದು, ಈ ಕೇಸರಿಯನ್ನು ಮುಟ್ಟಿ ಬದುಕುವುದು ಬೇಡ. ಆದ್ರೆ ತಳ್ಳಿಯೇ ನಮಗೆ ಬೇಡ. ಆಗಿಂದ ಕೈ ಬಿಟ್ಟೆಯೋ ಮುಂದಕ್ಕೆ ಹೋದ ಸಂದರ್ಭದಲ್ಲಿ ಹಂದಿಗಳ ಹಿಂಡು. ಹಂದಿ? ಏನಂದಿ? ಏನು ಹಂದಿ? ಏನೋ ಹಂದಿಗಳ ಹಿಂಡು. ಹಂದಿಗಳು ಕಂಡು ಹೋಗ್ಯವು. ಬಿಡುವ ಮಗನೇ ನಾನು. ಬಿಡುವವ ನೀನಲ್ಲ. ಓಡಿ ಹೋದೆ. ಕಾಲಿಗೆ ಕೈ ಕೊಟ್ಟ. ಸಿನಲಕ್ಕೆ ಬಡಿದೆ. ಎಲುಬು, ರಕ್ತ, ಮಾಂಸ ಹಿಂದೆ ಕುಡಿದೇ ಜೋಗಿದೆ. ನಿನ್ನ ಬೇಟೆ ಹೇಗೆ? ನನ್ನ ಬೇಟೆ ಕ್ರಮವೇ ಬೇರೆ. ಏ ಅಣ್ಣ ಕೋಣ, ಅಣ್ಣ ಕೋಣ. ಯಾರ ಕೋಣ? ನಿನ್ನನ್ನು ಹೇಳಿದಲ್ಲ. ನನ್ನನ್ನು ನೋಡುವಾಗ ನೀನು ಕೋಣ ಹಾಗೆ ಕಾಣ್ತಾ ಇದ್ದೇನೆ. ನಾನು ಮಾಂಸವಲ್ಲ ರುಚಿ ಎನ್ನುವ ಉದ್ದೇಶದಿಂದ ಅವಲ್ಲಿ ಕರ ಹೇಳಿದು ಕೋಣವನ್ನು ಪಡೆದೆ. ಅಪ್ಪಾಜಿ ಅದು ನೀವು ಅದರ ಅಪ್ಪನ ಅಪ್ಪಾಜಿ ಅಲ್ಲ. ಹೊಟ್ಟೆ ಸೀಳಿದೆ, ರಕ್ತ ಕುಡಿದೆ, ಮಾಂಸ ತಿಂದೆ, ಎಲ್ಲವನ್ನು ಕಟ ಜಗದು ಬಿಸಾಡಿದೆ. ಏ ಅಣ್ಣ ಅದಲ್ಲೋ ಯೋಚಿಸುವುದು. ಹೌದು. ಬೇಟೆಯ ಪರಿಣಾಮವಾಗಿ ಶವಜಲ ಇಳಿತಾ ಉಂಟು. ಗಾಳಿ ಹೋಗುದಕ್ಕೆ ಜಾಗ ಆಗ್ತಾ ಇಲ್ಲ. ಕೆಲಸ ಮಾಡುವ ನಮ್ಮ ಅಡಿಯಾಳು ಇದ್ದಾನೆ ಮಾರುತ. ನೋಡ್ರಿ ನಮ್ಮನ್ನೇ ನೋಡ್ತಾ ಇದ್ದಾರೆ. ಅವನಿಗೆ ಅಜ್ಞಾನ ಮಾಡುವ ತೋಹಿನಾಗಿರಿಯ ತೋತದು. ತಡುವದ ಸಮಯದಲ್ಲಿ ಅವಮನದಲ್ಲಿ ಮನವಿನು ಹುಯ್ಯಾಲೆಯಲಿ ಕುಳಿತು
ಇದೇನೋ ತಿಳಿಯದಾಗಿರುವುದು ನಿಜ ಹೇನಾಗಿದೆಯೇನೋ ಹೇಳಿ ಮಾರುತನಿಗೆ ತನ್ನನ್ನು ಹುಟ್ಟಿದ್ದೇವೆ. ಹೌದು, ಆಯಾಸವೆಲ್ಲವೂ ಕ್ಷಣ ಮಾತ್ರದಲ್ಲಿ ಮಾಯ. ಮಂದವಾಗಿ ಬೀಸಿದಂತಹ ಮಾರುತ ನಮ್ಮ ದೇಹಕ್ಕೆ ಅಡಸಿದಂತಹ ಆಯಾಸವೇರುಂಟು ಎಲ್ಲವನ್ನು ತೊಳಗಿಸಿದ. ಅವರಿಂದಲಾಗಿ ದೇಹದಲ್ಲಿದ್ದಂತಹ ಜಾಡ್ಯತೆ ಚರ್ರದೆ ಜಡಿಗೆ ಹಿಡಿದು ಹೋಗಿ ಹೊಸ ಉಲ್ಲಾಸ ಉಲ್ಲಾಸ. ಹೌದೌದೌದೌದು. ಆ ಸಂದರ್ಭದಲ್ಲಿ ಕೇಳಿದಲ್ಲ ಸ್ವರ, ಗಾಳಿಯ ಜೊತೆಯಲ್ಲಿ ಸ್ವರ. ಹೌದು, ಯಾವ ಸ್ವರ? ಸರಿಗಮ ಪದಾನಿ. ಹೌದೌದೌದು, ಸಪ್ತಸ್ವರ ಸಮ್ಮಿಲಿತವಾದಂತಹ ಶಬ್ದವನ್ನು ನಮ್ಮ ಕರ್ಣ ಪಟ್ಟಣಗಳಿಗೆ ಆಲಿಸಿತು. ಅದನ್ನೇ ಕಿವಿಗೊಟ್ಟು ಆಲಿಸಿದೆವು ಅಂತ ಆದ್ರೆ ಅಬ್ಬಬ್ಬಬ್ಬ, ಇದು ಸಂಗೀತ ಕೋವಿದರೆ ಆಡಿರಬೇಕು. ಅಂತಿಂತವರ ಗಾಯನ ಇದಲ್ಲ. ಇದು ಯಾರ ಗಾಯನ ತಿಳಿದೆಯಾ? ಯಾರಣ್ಣ? ಅವೈತನಲ್ಲ. ಯಾರವ? ಯಾರ? ಬ್ರಹ್ಮನ ರಾಣಿ. ಬ್ರಹ್ಮನ ರಾಣಿ, ನೀಲವೇಣಿ, ಪುಸ್ತಕವಾಣಿ, ಬ್ರಹ್ಮನ ರಾಣಿ. ಅವಳು ಒಂದು ಚೆನ್ನಾಗಿ ವಿನಯನ್ನು ಬಿಟ್ಟುತ್ತಾ ಇದ್ದಾಳೆ. ಏ ಹೆಡ್ಡ, ಏ ತಲೆ ಸರಿ ಇಲ್ಲದವ, ಏ ಮೂರ್ಖ. ನೀನು ಮೂರ್ಖ? ನಾನು ಮೂರ್ಖ ಅಲ್ಲ. ಯಾಕೆ ಹೇಳಿ ಕಾರಣ ಉಂಟು. ಸರಿಯಾಗಿ ಆಲೋಚನೆ ಮಾಡು. ಬ್ರಹ್ಮದೇವ ಯಾರು? ಸೃಷ್ಟಿಕರ್ತ. ಬ್ರಹ್ಮದೇವರ ಸೃಷ್ಟಿಗೆ ಸ್ಫೂರ್ತಿ ದೇವತೆ ಯಾರು? ವಾಣಿ. ಅವಳಿಲ್ಲದೆ ಹೋದ್ರೆ ಸೃಷ್ಟಿಯ ಕಾರ್ಯ ಅಸ್ತವ್ಯಸ್ತವಾಗ್ತದೆ ಅಂತ ಕೇಳಿದ್ದೇವೆ. ಹಾಗಾಗಿ ವಾಣಿ ಬಂದದ್ದಲ್ಲ. ವಾಣಿ ಅಲ್ಲ. ಯಾರ ಅವ ಅಂದ್ರೆ ದೇವಲೋಕದವ. ಕುದುರೆ ಮುಖ ಹರಕೆ ಬಾಕಿಂದ ಕುದುರೆ ಮುಖಕ್ಕೆ ತಲೆ ಕುದುರೆ ಮುಖ ಹೊಂದಿದವ. ಅವರೇ ಒಂದು ಹಾಡ್ತಾ ಇದ್ದಾರ. ಅವ ಬರುವುದು ಬೇಡ. ಸಣ್ಣ ಮಂಡಲ ಪ್ರವೇಶ ಆಗಿದೆ ಅಂತ ತಿಳಿದರೆ ಈ ಕಡೆ ತಲೆ ಮಾಡಿ ಮಲಗುತ್ತೆ. ಹಾಗಾದ್ರೆ ಅವ ಅಲ್ಲ. ಹಾಗಾದ್ರೆ ನಾರದ ನೀರದ ಕರೆದಲ್ಲಿಗೆ ಬಾರದ ನಮ್ಮಲ್ಲಿದೆ ತೋರದ ಗಾನ ವಿಶಾರದ ಅವರೇ ಹಾಡ್ತಾ ಇದ್ದಾರೆ. ನಾರದ ಮೂರು ಮುಕ್ಕಾಲುಗಳಲ್ಲಿ ಮೂರು ಲೋಕವನ್ನು ಸಂಚರಿಸುವಾತ. ಅವ ಬರ್ಲಿಕ್ಕಿಲ್ಲಪ್ಪ. ಬರ್ಲಿಕ್ಕಿಲ್ವಾ? ಅವನೇ ಹಾಕ್ತಿದ್ರೆ ಆವಾಗದಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ ಪುಣ್ಯ. ಹಾಗಾದ್ರೆ ಕೇಳುವ ಸ್ವರವನ್ನೇ ಸ್ವರ ಬಿಡಿದು ತಲೆ ಸ್ವರ ಬಿಡಿದು ನಡೆ ತರಲು ನಡೆ ತರಲು
ಕೋಟಿ ಪ್ರಕಾಶವದು ಗೋಚರಿ ಅಚ್ಚರಿ ಅಚ್ಚರಿ ಆಶ್ಚರ್ಯ ಅಚ್ಚರಿಯ ಶೋಧಿಸಿ ಕೊರುತ ಕಂಡವು ವರ್ಣವೈಯಾಲೆಯಲಿ ದೇವಿಯನ್ನು ಕಂಡರು ಅರೆಯಲ್ಲಿ ಬಂದ ಬಿಟಗಾರೆ ಎಂಥ ಬಿಟಗಾರೆ ಜಂತಿಗಳು ಈ ನೀನೆ ಈ ನೀನೆ ಶರದಿಂದು ಮದನ ಶರದಿಂದು ಮದನೇ ಜನ್ಮದರುಣಿ ಬಡಿಯೋ ವಿಮಲಗಾತ್ರೆಗೆ ಚೆಲುವ ಅರುಣಿ ಮಣಿ ವಿಮಲಗಾತ್ರೆ ಶರದ ಹರಿಣನೆ ಜನ್ಮದರುಣಿ ಬಡಿಯೋ ವಿಮಲಗಾತ್ರೆಯೇ ಏನಾಯ್ತಣ್ಣ ಅಣ್ಣ ಏನೋ ಸಾಗುದಿಲ್ಲ ಯಾಕೆ ಬಂದತ್ತೆ ಹೇಳು ಏನಾಗ ಈಗ ಆಗ ಅಂತ ಹೇಳಿದ್ರೆ ಮತ್ತೆ ಯಾವಾಗ ಏನೋ ನಾನು ಎಲ್ಲಿರ್ಪ ಸುರ ಬೀರಿದು ನಡೆದಾರಳು ಮುಂದಕ್ಕೆ ಮುಂದೆ 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 ಹೋದಾಗ ಹಿಂದೆ ನೀ ಬರುವಾಗ ಬಂದಿದ್ದೇನೆ ಏನೋ ಮುಂದೆ 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 ಏನೋ ಮುಂದಕ್ಕೆ ಹೋಗುದಕ್ಕಾಗುದಿಲ್ಲ ಯಾಕಾಗುವುದಿಲ್ಲ ಧರಣಿ ಕೋಟಿ ಪ್ರಕಾಶ ಯಾವತ್ತೂ ಕಾಣುವಂತಹ ದೃಶ್ಯ ಗೋಕುಲಕ್ಕೆ ತಣಿ ಮಣಿಯನ್ನು ಕಂಡೆ ಅಷ್ಟೇ ಹೇಳು ಸರಿಯಾಗಿರೋಣಕ್ಕೆ ಅವಳು ಹಾಡುವಂತಹ ಚಂದವಾದ್ರು ಹೇಗೆ ಅವರೋಹಣ ಆರೋಹಣಕ್ಕೆ ಅನುಗುಣವಾಗಿ ಒಂದೊಮ್ಮೆ ಉಯ್ಯಾಲೆ ಮೇಲೆ ಹೋಗ್ತದೆ ಇನ್ನೊಮ್ಮೆ ಕೆಳಗೆ ಬರ್ತದೆ ಆದಿ ಮಧ್ಯೆ ಅಂತ್ಯರಹಿತವಾದಂತಹ ಉಯ್ಯಾಲೆ ಇದು ಅವಳ ರೂಪವನ್ನು ಹೇಗಿದ್ದಾಳೆ
ಈಕೆಯನ್ನು ನೋಡುವುದಕ್ಕೆ ಯಾರಿವಳ ಮಮ ಮಂಜುಳ ಗಾತ್ರ ಯಾರಿವನು ಕದಂಬವನದಲ್ಲಿ ಚಂಡಮುಂಡರು ಕಂಡವನು ಬೊಮ್ಮ ತಾರುಣ್ಯ ಸಿಂಹ ಲಾವಣ್ಯ ಶಂಕದ ಬರಳು ನೀರ ಬೆರಳು ಅರ್ಧ ಚಂದ್ರಾಕೃತಿಯ ಪಾಲ ಕನ್ನಡಿಯ ಕಪೋಲ ಕಾಮಲ ಬೆಲ್ಲಿನ ಹುಬ್ಬು ಸಣ್ಣ ಗವೇಣಿ ಕರಗೀರ ವಾಡಿ ಇದ್ದಾಳೆ ಈಕೆ ಕುಂದರದರೆ ಕುಂದರದರೆ ಕುಂದರ ಸೌಂದರ್ಯ ವಕ್ರ ಕುಂತಳೆಯ ವಕ್ರಾವಲೋಕದ ಭಾವದ ಬಂಧುಗೆ ತುಟಿಗಳ ಬಂಧದ ಸಿಂಗರವ ನಾ ಏನೆಂದು ಬನ್ನಿಸಲಿ ಕೈಯಲ್ಲಿರುವ ಬಂಧದ ಚಂದದ ಹೊನ್ನ ಕಣ್ಣೀರಿದೆಯೋ ಸ್ವರ್ಗಲೋಕದ ಅಸ್ತರೆಯ ಪಾತಾಳಲೋಕದ ನಾಗ ಕಣ್ಣಿಕೆಯೋ ಪ್ರಳಯ ಸಮುದ್ರವೇ ಸೇರಿ ಬಂದದ್ದು ನಾಗ ಕಣ್ಣಿಕೆಯೋ ಈಕೆ ಲೋಕದಲ್ಲಿರುವ ನಾಗ ಕಣ್ಣಿಕೆಯೋ ಅಥವಾ ಸ್ವರ್ಗಲೋಕದ ಅಕ್ಷರೆಯೋ ಅಥವಾ ದೇವತೆಗಳಿಂದ ಪೂಜಿಸಲ್ಪಡುವಂತಹ ಮಂದಗಮನೆ ಮಂದ ಆಸದಂದಮೋ ವಕ್ರ ಕುಂತಲೆ ವಕ್ರಾವಲೋಕನವೋ ಇವಳನ್ನು ನೋಡುವಾಗ ಅರರ ಇನ್ನಿವಳಂತ ವಿಟಗೋರೆ ಈಕೆ ವಿಟಗೋರೆ ಹೌದು ಅಂತ ಹೇಳಿದ್ರೆ ನಾವು ಗಮನಿಸೋಣ ಅಖಂಡ ಹಾಗಾದ್ರೆ ಇವಳು ಯಾರು ಇವಳು ರಮೆ ಅಥವಾ ಉಮೆ ಇರಬಹುದು ರಮೆ ಯಾಕ ಬರುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಿಲ್ಲ ಶ್ರೀಹರಿಯವಳದಿ ಲಕ್ಷ್ಮಿ ಲಕ್ಷ್ಮಿ ಈ ಕಡೆ ಬರುವುದಕ್ಕೆ ಸಾಧ್ಯವಿಲ್ಲ ಸಮುದ್ರ ಮಂಥನದಲ್ಲಿ ಹುಟ್ಟುಕೊಂಡವಳಾಕೆ ಹೌದೌದೌದು ಆ ಸಂದರ್ಭದಲ್ಲಿ ಹೇಳಬೇಕೆಂದು ಕೇಳಿಕೊಂಡಾತ ತನ್ನ ಹೃದಯ ಭಾಗದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ ಅಂತಹ ಪವಿತ್ರ ಜಾಗವನ್ನು ಬಿಟ್ಟು ಈ ಗೊಂಡಾರಣ್ಯಕ್ಕೆ ಬರ್ಲಿಕ್ಕಿಲ್ವಾ ಇಲ್ಲಪ್ಪ ಹಾಗಾದ್ರೆ ಅವಳಲ್ಲ ಉಮಾ ಮಹೇಶ್ವರಿ ಉಮೆ 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 ಭಾರತಮ್ಮ ಇವಳು ಇವಳು ಪಾರ್ವತಮ್ಮ ಇವಳು ಪಾರ್ವತಮ್ಮ ಇವಳು ಪಾರ್ವತಮ್ಮ ತಮ್ಮ ಏನೋ ಭ್ರಮೆ ಯಾಕೆ ಭ್ರಮೆ ಭಾರತಮ್ಮ ಭಾರತಮ್ಮ ಆಕೆ ಮುಖವನ್ನು ಸರಿಯಾಗಿ ನೋಡುತ್ತೆ ನೋಡ್ತಾ ಹೌದೇನೋ ಇವಳು ಭಾರತಮ್ಮ ಅಲ್ಲ ಇವಳು ಭಾರತಮ್ಮ ಅಲ್ಲ ಸರಿಯಾಗಿ ನೋಡಿದೆ ಅಂತ ಆದ್ರೆ ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಭಾರತಮ್ಮನ್ಗಾದ್ರೆ ಬೊಟ್ಟು ಇಡುವುದಕ್ಕೆ ಸ್ವಲ್ಪ ಜಾಗ ಸಾಕಾಗ್ತದೆ ಹೌದೌದೌದೌದು ಜಾಗ ಯಾರ್ಯಾರ್ದು ಏ ಇಲ್ಲಿ ಬಾ ಈಗ ಬೊಟ್ಟು ನೋಡಿ ಕಂಡು ಹುಡುಕುವುದೇ ಕಷ್ಟವ ಈಗ ಯಾರ ಹಣೆಯಲ್ಲಿ ಬೊಟ್ಟಿರುವುದೇ ಇಲ್ಲ ಈಗಿನ ಕಾಲ ಆ ರೀತಿ ಉಂಟು ಈಗ ಇರುವುದು ಎಷ್ಟಾಗ ಅದು ಪೀನ ದರ್ಪಣ ಹಿಡಿದು ಕಾಣ್ಲಿಕ್ಕಿಲ್ಲ ಹೌದಪ್ಪ ದರ್ಪಣಕ್ಕೆ ಮಾತ್ರ ಏ ಬೊಟ್ಟಿನ ವಿಚಾರ ನಮಗೆ ಬೇಡ ಬಿಡು ಹಾಗಾದ್ರೆ ಇವಳು ಯಾರು ಇವಳು ಯಾರು ಹೇಳೋ ಏನೇ ಇರಲಿ ಈಗಿನ ಗಂಡ ಅಕ್ಷರ ಈಗ ನನಗೆ ಗೊತ್ತಾಯ್ತು ಏನು ಅಂತ ಗೊತ್ತಾಯ್ತು ಈ ಚಂಡಾಸುರ ಇಷ್ಟರವರೆಗೆ ಮದುವೆ ಆಗದೆ ಉಳಿದದು ಯಾಕಾಗಿ ಯಾಕಾಗಿ ಉಳಿದ ಯಾಕೆ ಉಳಿದ ಯಾಕೆ ಇನ್ನು ಉಳಿದಿದ್ದಾನಲ್ಲ ಅಲ್ಲ ಮದುವೆ ಆಗದೆ ಉಳಿದಿದ್ದಾನಲ್ಲ ಅಲ್ಲ ಅಲ್ಲ ಕಷ್ಟ ಇಲ್ಲ ಹಾಗಲ್ಲ ಮತ್ತೆ ಜೀವನದಲ್ಲಿ ಮದುವೆ ಮದುವೆ ಎನ್ನುವುದು ಆಗುತ್ತಿದ್ರ ಇವಳನ್ನೇ ಮದುವೆ ಆಗಬೇಕೆಂಬುದಾಗಿ ಇಲ್ಲಿವರೆಗೆ ಆಸೆ ಉಂಟು ಇಲ್ಲಿವರೆಗೆ ನೀನು ಇಲ್ಲಿ ನಿಂತು ಮದುವೆಗೆ ಬೇಕಾದ ವ್ಯವಸ್ಥೆ ಹೂವಿನ ಹಾರ ಮತ್ತೆ ವ್ಯವಸ್ಥೆ ಮಾಡು ಈ ಕ್ಷಣ ಬರ್ತೇನೆ ನಿನಗೆ ನಮಗೆ ಹೆಣ್ಣು ಮಕ್ಕಳು ಸಿಗುವುದೇ ಅಪರೂಪಕ್ಕೆ ಸಿಗುವಾಗ ಮಾತಾಡಿಸುವುದಕ್ಕೂ ಬಿಡುವುದಿಲ್ಲ ಪುಣ್ಯ ಮಾತಾಡು ಮಾತಾಡು ನೀವು ಉಳಿದ್ರೆ ಮತ್ತೆ ನಾನು ಇನ್ನಲ್ಲಿ ಮಾತಾಡುವೆ ಎಂತದ್ದು ಇಲ್ಲಿ ಬಾ ಇಲ್ಲಿ ಬಾ ನೀ ಮಾತಾಡುವೆ ಅಂತ ಮುಂದುವರಿದು ಹೋದೆ ಬ್ರಹ್ಮದೇವನ ವರಬಲವನ್ನು ಮರೆತೆಯೋ ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಎಲ್ಲಿವರೆಗೆ ಪಾಲಿಸುವಿರೋ ಪಾಪಿ ಮಗ ಅಂದಿನವರೆಗೆ ಚಂಡಮುಂಡರಿಗೆ ಮರಣ ಎನ್ನುವುದಿಲ್ಲ ವರ ಕೊಟ್ಟ ಮತ್ತೆ ಅಲ್ವಾ ಶಾಪ ಕೊಟ್ಟದ್ದು ನಂಜು ಯಮನಂಜು ಅದಕ್ಕೆ ಅವರಿಗೆ ನಂಜು ಇರ್ಬಹುದು ಅವನು ಬೇಕಾದ್ರೆ ಮಗಳನ್ನೇ ಮದುವೆ ಆಗ್ತದೆ ಇಲ್ಲಿ ಬಾ ಅವ ಮಗಳನ್ನು ಮದುವೆ ಆಗಿರ್ಲಿ ಯಾರನ್ನು ಬೇಕಾದ್ರೆ ಮದುವೆ ಆಗಿರ್ಲಿ ಆದರೆ ನಾವು ಮದುವೆಯ ಸುದ್ದಿಗೆ ಹೋದ್ರೆ ನಮ್ಮಂತೂ ಮರಣವೇ ಆಗ್ತದೆ ಮದುವೆಯ ಯಾತ್ರೆಯ ಬದಲು ಮಚಲದ ಯಾತ್ರೆ ಬೇಡ ಬೇಡಪ್ಪ ಬೇಡ ಬೇಡ ಯಾವತ್ತಿದ್ರೂ ಈ ಬ್ರಹ್ಮಚರ್ಯವನ್ನು ಉಳಿಸಬೇಕು ಅಖಂಡರಾಗಿ ಬಾಳಬೇಕು ಗಂಡುಗಳಿಗಳಾಗಿ ಮೆರೆಯಬೇಕು ಚಂಡಮುಂಡರು ಈ ಉದ್ದೇಶದಲ್ಲೇ ಬಾಳಿದವರು ಬದುಕಿದವರು ಅದಕ್ಕೆ ನಾನೊಂದು ಕಾರ್ಯವನ್ನು ಕೈಗೊಂಡಿದ್ದೇನೆ ಈ ವಿಚಾರ ಶುಂಭನ ಬಳಿಗೆ ಧರಣಿಯನ್ನೆಲ್ಲ ಸಂಚರಿಸಿ ಜೋದಿಸಿದೆವು ಅಣ್ಣ ದೇವ ನಿನ್ನ ನಿರತ ಕೊಂಡಾಡುತ್ತ ಇರುವರು ಜಗದೇ ಅಣ್ಣ ದೇವ ನಿಮ್ಮ ಮಾತಕ್ಕೆ ವಹಿಸಿಕೊಂಡು ಏನು ಲೋಕವನ್ನು ಪ್ರವೇಶ ಮಾಡಿದರು ನಾವು
ಯಾವ ಕಡೆಗೆ ಹೋದ್ರು ಕೂಡ ನಿಮ್ಮನ್ನೇ ಹಾಡುತ್ತಾ ಇದ್ದಾರೆ, ಹೊಗಳುತ್ತಾ ಇದ್ದಾರೆ. ಸಂತೋಷ. ದೇವನಂದ್ರೆ ಯಾಕೋ ದೇವ ಸುಮ್ಮ ವಿಚಾರಕ್ಕೆ ಸಂತೋಷವಾಯಿತು. ಅರೆ ಕ್ಷಣ ಹಸಿವು ಮೃಗಬೇಟೆಯನ್ನು ಆಡಿದವರು, ಮೃಗಬೇಟೆಯನ್ನು ಆಡಿದ ಬಳಿಕ ವಿಶ್ರಾಂತಿಯನ್ನು ಪಡೆದಿರುವ ವೇಳೆ ಒಂದು ವಿಶೇಷ. ಏನದು? ಸ್ವರವೊಂದು ಕೇಳಿ ಬಂತು. ಆ ಸ್ವರವನ್ನೇ ಹಿಡಿದು ಮುಂದುವರಿದೆವು ಅಂತ ಆದ್ರೆ ಆಶ್ಚರ್ಯವನ್ನ ಕಾಡಿನ ಮಧ್ಯೆಯಲ್ಲಿ ಓರ್ವಾಗೆ ತರುಣಿ ಚಿನ್ನದ ಉಯ್ಯಾಲೆಯಲ್ಲಿ ಹಾಡ್ತಾ ಇದ್ದಾಳೆ, ಪಾಡ್ತಾ ಇದ್ದಾಳೆ. ಅವಳ ರೂಪ ನೋಡಬೇಕು. ರಮೆ ಉಮೆ ವಾಣಿಯರಿಗಿಂತ ಮಿಲೆನಿಸಿದರಿತಾ ಇದ್ದಾಳೆ. ಅಪ್ರತಿಮ ರೂಪಸಿಯೂ ಹೌದು. ಅಣ್ಣ ಅವಳು ಅರಸಿಯಾಗಬೇಕು. ಹಾಗಾಗಿ ಏನಾದ್ರೂ ಒಂದು ಮದುವೆ ಯೋಚನೆ ಮಾಡಿ ಎನ್ನುವ ನುಡಿ ನಾಲಿದುದ ಶುಂಭರು ಮನದಿ ಜನ ಶರಗತಿಗೆ ಸಿಲುಕುತ್ತ ವನಜನೇಂದ್ರಿಯ ವರಿಸದಿದೆ ಎಂದೆನುದ ನಿರ್ಧರಿಸಿ ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಆ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಂಡು ಹೋಗಿ. ಸರಿ 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 ಸರಿ. ಸುಗ್ರೀವ ಹೀಗೆ ಬಾರಯ್ಯೋ, ಕೇಳಯ್ಯೋ. ಹೇಳಯ್ಯ ಸುಗ್ರೀವ ಬೇಳುವುದಲ್ಲದ ಜೀವ ಜಾಲವಲ್ಲೊಂದು ವಾರ್ತೆ ಕೇಳಿದನು ಬೆರೆವಗ ದೊಂಬವನದೊಳಗೆ ಉಯ್ಯಾಲೆಯಲಿದ ದಿನದ ಒಳಗೆ ನನ್ನ ಅಮಾತ್ಯರಲ್ಲಿ ಅತಿ ಹಿರಿಯನು ಜ್ಞಾನಿಯಾದಂತಹ ನಿನ್ನನ್ನು ಕರೆಬರೆಯಬಲವಾದ ಕಾರಣವಿದೆ. ಏನು ಪ್ರಭು? ಕದಂಬವನದಲ್ಲಿ ಸುಂದರಿಯಾದ ತರುಣಿಯವರಿದ್ದಾಳೆ ಎಂಬ ವಿಚಾರವನ್ನು ಕೇಳಿ ತಿಳಿದವನಾಗಿದ್ದೇನೆ. ಅಪ್ರತಿಮ ಸೌಂದರ್ಯವತಿಯಾದಂತಹ ಆಕೆಯನ್ನು ವರಿಸುವ ಉದ್ದೇಶವನ್ನು ಹೊಂದಿದ್ದೇನೆ. ನನ್ನದಾದಂತಹ ಸಕಲ ವಿಚಾರವನ್ನು ಆಕೆಯಲ್ಲಿ ತಿಳಿಸಿ ಸಂಧಾನದ ಮೂಲಕ ಕರೆತರಬೇಕಾದಂತಹ ಹೊಣೆ ನಿನ್ನದು. ಇದು ಶುಂಭಣಾಜ್ಞೆ. ಹೋಗಿ ಬಾರಯ್ಯ. ಮೆರವಗ ವನವನೆ ಹೋಗುವುದು ಏನಿದಾಶ್ಚರ್ಯ? ಜಗದಮಿಗೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಶಿವ ಶಿವ ಹೊಂಬಲಿಸಿದನು ಶಿವ ಶಿವ ಮರನೊಮ್ಮೆ ಗುರೆಸಿಲು ಕೂದಲೆ ನಮ್ಮಯ್ಯ ಶುಂಭಕ್ಕೆ ಎತ್ತನು ಶಿವನ ತಿಳಿದು ನೋಡ ಹೀಗೆ ಮನಿಯೇ ಒಡೆಯನಾಜ್ಞೆ. ಹೋಗು ಸುಗ್ರೀವ ಕದಂಬಾವನಕ್ಕೆ. ಅಲ್ಲಿ ಒಬ್ಬಳು ತರುಣಿ ಇದ್ದಾಳೆ. ಸಂಧಾನದ ಮುಖೇನವಾಗಿ ಕರೆತಾ ಎನ್ನುವುದಾಗಿ. ಹಣ್ಣು ಹಣ್ಣು ಮುದುಕನ ಮೈಯಲ್ಲಿ 18ರ ಯುವಕನ ಉಲ್ಲಾಸ. ನಿನ್ನೆ ಇದ್ದ ಆಯಾಸ ಇಂದಿಲ್ಲವಲ್ಲ. ಶಿವನೇ, ನಾವು ನೋಡಿದ ಕದಂಬಾವನವೇ ಇದು. ಮತ್ತೆ ಇದು ಕಾಂತಾರ ಬದಲಾಗಿದೆ. ಅಂದ್ರೆ ಈ ಕಾಂತಾರದಲ್ಲಿ ಇಂತಹ ಒಂದು ದಿವ್ಯ ಶಕ್ತಿ ಅಡಕವಾಗಬೇಕು ಅಂತ ಅದು ದೈವಿ ಶಕ್ತಿಯಿಂದ ಮಾತ್ರ ಸಾಧ್ಯ ಅನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ಸರಿ, ಇಲ್ಲದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಶಿವನೇ, ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯರಶ್ಮಿಯೇ ಸೋಕದಿರುವ ಕದಂಬಾವನ ಅಲ್ವಿ. ಆದರೆ ಇಂದು ಶತಕೋಟಿ ದಿವಾಕರರ ಪ್ರಭೆಯಿಂದ ಜ್ವಾಜಲ್ಯಮಾನ್ಯವಾಗಿ ಕಂಗೊಳಿಸುತ್ತಾ ಇದೆ. ವೈರತ್ವದಿಂದ ಬಾಳಬೇಕಾದ ಖಗಮಿಗೆ ಸಂಕುಲ ಹಾಗೂ ಮುಂಗುಸಿಗಳ ಮೆರೆದಾಟ ಒಂದು ಕಡೆ, ಜಿಂಕೆಯೊಂದು ಸಿಂಹದ ಜೊತೆ ಆಟವಾಡುತ್ತಾ ಇದೆ. ಶಿವನೇ, ಇದೆಲ್ಲ ಆಶ್ಚರ್ಯ. ಮಹಾತ್ಮರು ನೆಲೆ ನಿಂತಹ ಸ್ಥಳದಲ್ಲಿ ಈ ರೀತಿಯಾದಂತಹ ಮಹಿಮೆಗಳು ಪವಾಡಗಳು ನಡೆಯುವುದಕ್ಕೆ ಸಾಧ್ಯ ಉಂಟನ್ನು ಅರ್ಥ ಮಾಡಿಕೊಂಡೆ. ಇದಕ್ಕೆ ಕಾರಣೀಕರ್ತಳು ಯಾರು ಅಂತ ನಾನು ಅರ್ಥ ಮಾಡಿಕೊಂಡೆ. ಕದಂಬಾವನದಲ್ಲಿ ನೆಲೆ ನಿಂತಿರುವಂತಹ ತರುಣಿಯೇ ಇದಕ್ಕೆ ಕಾರಣ. ಶಿವನೇ, ನೋಡಬಾರದು ಈಕೆಯನ್ನು. ಈಕೆಯು ಸಾಮಾನ್ಯ ತರುಣಿ. ಚಂಡಮುಂಡರಿಗೆ ಈಕೆ ಸಾಮಾನ್ಯವಾಗಿ ತರುಣಿಯಾಗಿ ಕಂಡಳಂತೆ.
ಆ ರೀತಿಯಾಗಿ ಅವರಿಗೆ ಕಾಣುವುದಕ್ಕೆ ಸಾಧ್ಯ ಉಂಟು. ಅಖಂಡವಾದಂತಹ ಬ್ರಹ್ಮಚಾರಿತ್ಯವನ್ನು ಪಾಲಿಸಿಕೊಂಡು ಬಂದವರು. ಕಂಬಕ್ಕೆ ಸೀರೆಯನ್ನು ಉಡಿಸಿದರೂ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅವರಿಗೆ ಈಕೆ ತರುಣಿಯಾಗಿ ಕಂಡಳು ಅಂತ ಆದ್ರೆ ಚಂಡಮುಂಡರು ಇನ್ನಿಲ್ಲ ಅಂತಲೇ ಲೆಕ್ಕ. ಶಿವನೇ, ಏನು ನಮ್ಮ ಒಡೆಯ ಜ್ಞಾನ ಇಲ್ಲದವನೇ, ಜ್ಞಾನವಂತನಿದ್ದಾನೆ. 3 ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿದ ವಿಭು ಇದ್ದಾನೆ. ಅವನಿಗೂ ಅರ್ಥ ಆಗಲಿಲ್ವೇ? ಕಾಮನ ಬಾಣಕ್ಕೆ ಸಿಲುಕುದರೆ ನನ್ನೊಡೆಯ ಶುಂಭ. ಅಖಂಡವಾದಂತಹ ದಾನವಕುಲ ಸಮುದಾಯದ ನಡೆಯುವಂತಹ ರಂಗಕ್ಕೆ ಅಂಕಣದ ಪರದೆಯನ್ನು ಎಳೆಯುವುದಕ್ಕೆ ಬಂದಂತಹ ಜಗದಾಧಿಪತಿ ಈಕೆ ಇದ್ದಾಳೆ. ನಾನು ನನ್ನಷ್ಟಕ್ಕೆ ಮಾತಾಡಬೇಕಷ್ಟೇ. ಒಡೆಯನಲ್ಲಿ ಹೋಗಿ ನಿಜ ವಿಚಾರವನ್ನು ಹೇಳೋಣ. ಮುದುಕನಿಗೆ ತಲೆ ಸರಿಲ್ಲ ಅಂತ ತಲೆಯನ್ನೇ ಕತ್ತರಿಸಿಯ ಶೋಣಿತಾಪುರದಲ್ಲಿ ಉಂಡಿದ್ದೇನೆ. ಆ ಅನ್ನದ ರಣವನ್ನು ತೀರಿಸುವುದಕ್ಕೆ ಒಂದು ಸದಾವಕಾಶ ನನ್ನ ಪಾಲಿಗೆ ಒದಗಿ ಬಂದಿದೆ. ಅಮ್ಮನಲ್ಲೇ ಮಾತಾಡಿಸ್ತೇನೆ. ಜನನಿ, ಅಮ್ಮ ಜನನಿ ಶುಭವಾಗಲಿ. ಜನನಿ, ಏನಮ್ಮ ಇದು? ಏನಾಯ್ತು? ಕದಂಬಾವನದಲ್ಲಿ ಉಯ್ಯಾಲೆಯನ್ನು ತೂಗುತ್ತಾ ನೀನಿಲ್ಲಿದ್ದೀಯಲ್ಲ ಮಾತೆ? ಹೌದಷ್ಟೇ. ಇದು ಸರಿಯಾ ಹೇಳು? ಯಾಕಯ್ಯ? ನೀನು ಇಲ್ಲಿರಬೇಕಾದವಳಲ್ಲವಮ್ಮ. ಮತ್ತೆಲ್ಲಿ? ನನ್ನ ಒಡೆಯ ಶುಂಭನನ್ನು ಕಳುಹಿಸಿಕೊಟ್ಟಿದ್ದಾನೆ. ಯಾಕೆ? ನಿನ್ನನ್ನು ಕರೆತರುವುದಕ್ಕಾಗಿ. ನೋಡಿ, ಬಂಗಾರದ ರಥವನ್ನೇ ತಂದಿರಿಸಿದ್ದೇನೆ. ಆಗಲೇ ಗಮನಿಸಿದೆ. ಉಯ್ಯಾಲೆಯಿಂದ ಇಳಿಯಬೇಕು, ಇಳಿದು ತಂದ ರಥವನ್ನು ಏರಬೇಕು. ಏರಿದ್ರೆ ರಥವನ್ನು ಏರಿದೆ ಎಂದಾದ್ರೆ ಶೋಣಿತಾಪುರಕ್ಕೆ ಕೊಂಡು ಹೋಗುತ್ತೆ. ಅಮ್ಮ, ಏನು ಸಂಭ್ರಮ ಉಂಟೆ? ಒಡೆಯ ಶುಂಭನನ್ನು ಮದುವೆ ಆಗಬೇಕು ತಾಯ. ಇದನೊಳಿದರೆ ಎನ್ನಗದನು ಈತನಾಡುತ್ತಿರುವ ಮಾತುಗಳನ್ನು ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತಷ್ಟೇ. ನಗುವಿನ ಅಲೆ ಈತನಿಗೆ ಜಗೆಯಾಯಿತಲ್ಲ. ರಸಪ್ರಾಣನಾಗಿದ್ದಾನೆ, ಹರೆಗೊರಗಿದ್ದಾನೆ. ಕರುಣೆಯಿಂದಲೇ ಎಬ್ಬಿಸುತ್ತೇನಂತೆ ಕೇಳುತ್ತೀವಿ. ಏನಿದು ಆಶ್ಚರ್ಯ! ಒಡೆಯನಾಡಿದ ಒಂದೊಂದೇ ಮಾತನ್ನು ತಾಯಿಯಲ್ಲಿ ಬಿತ್ತರಿಸುತ್ತಿರುವ ಕಾಲ ನಗುವೊಂದನ್ನು ಬೀರಿದಳು. ಮಲ್ಲಿಗೆಯ ಮೊಗ್ಗಿನಂತಹ ಆಕೆಯ ತುಟಿಗಳಿಂದ ಹೊರಬಂದಂತಹ ಹಲ್ಲುಗಳನ್ನು ಕಂಡಂತಹ ಒಂದು ನೆನಪು ನನಗೆ. ತಪ್ಪನೆ ದರೆಗುರುಳಿ ಬಿದ್ದೆ. ನೋಡಿದ್ರೆ ಸ್ವರ್ಗಲೋಕದಲ್ಲಿ ನಾನಿದ್ದೇನೆ. ನನ್ನ ಅಜ್ಜ ಸಿಕ್ಕಿದ್ರು ಕಾಣುವುದಕ್ಕೆ. ಏನು ಸುಗ್ರೀವ, ಇಷ್ಟು ಬೇಗ ಬಂದು ಬಿಟ್ಟಿಯೋ ಅಂತ ಕೇಳಿದ್ರು. ಹೀಗೆ ಅಜ್ಜಯ್ಯನಲ್ಲಿ ಸಂಭಾಷಣೆ ಆಗುತ್ತಿರುವ ಕಾಲಕ್ಕೆ ಮತ್ತೊಮ್ಮೆ ಧರೆಗುರುಳಿದ ಅನುಭವ. ನೋಡಿದ್ರೆ ಅದೇ ಕದಂಬಾವನ. ಹಾಗಾದ್ರೆ ಈ ಮುದುಕ ಸಾಯಲಿಲ್ವೇ? ಸತ್ತಿದ್ದಾನೆ, ಮತ್ತೊಮ್ಮೆ ಬದುಕಿದ್ದಾನೆ. ಒಬ್ಬನನ್ನು ತರೆಯುವುದಕ್ಕೂ ಕೊರೆಯುವುದಕ್ಕೂ ಸರ್ವಶಕ್ತಿ ಏಕೆ ಇಲ್ವೇ? ನನ್ನಿಂದ ಒಂದು ಅಪರಾಧವಾಗಿ ಹೋಗಿದೆ. ಅಮ್ಮ, ನೀನು ನಗಬಾರದು ತಾಯೇ. ನಗುವ ಅಧಿಕಾರವು ನನಗಿಲ್ವೇ? ಈ ಮುದುಕ ಮತ್ತೆ ಸಾಯ್ತಾನಮ್ಮ. ಬದುಕಿಸುವುದಕ್ಕೆ ನಾನಿಲ್ಲೇ ಸುಗ್ರೀವ. ಬೆದರಿದೆಯಾ? ಮೊದಲೇ ತಿಳಿದಿದೆ ಈ ವಿಧ ಸುಗ್ರೀವ, ಹೆಣ್ಣರುಗಳು ಅನುರೂಪನಾದವರನ್ನು ಬಯಸುವುದು ತಪ್ಪಲ್ಲವಲ್ಲ. ಮದುವೆಯಾಗಬೇಕೆಂಬ ಉತ್ಕಟ ಇಚ್ಛೆ ನನ್ನಲ್ಲಿಯೂ ಉಂಟು. ಮತ್ತೆ ಯಾಕಮ್ಮ ಈ ಹಠ? ಆದರೆ ನನ್ನ ವಿವಾಹದ ಕುರಿತಾಗಿ ಪೂರ್ವದಲ್ಲಿಯೇ ನಾನು ಪಣಬದ್ಧಳಾದವಳಿದ್ದೇನೆ. ಏನಮ್ಮ ಅದು? ಯೋ ಮಾಂ ಜಯತಿ ಸಂಗ್ರಾಮಿ, ಯೋ ಮೇ ದರ್ಪಂ ವ್ಯಪೋಹತಿ, ಯೋ ಮೇ ಪ್ರತಿಫಲೋಲೋಕಿ, ಸಮೇ ಭರ್ತಾ ಭವಿಷ್ಯತಿ. ಯಾವಾತ ಸಂಗ್ರಾಮದಿಂದ ನನ್ನ ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಧುರದಲ್ಲಿ ನನಗೆ ಸರಿಬಲನಾಗಿ ಕಾಣಿಸಿಕೊಡುವನು, ಅವನನ್ನೇ ವರಿಸುವಲ್ಲಿ ನಾನು ಬದ್ಧಳಾಗಿರುವೆನಷ್ಟೇ. ನಿನ್ನೊಡೆಯ ಶುಂಭ ಅಧಿಕನೇ, ಅವನ ತಮ್ಮ ನಿಶುಂಭ ಬಲಾಢ್ಯನೇ. ಹೌದಮ್ಮ. ದುರಕ್ಕ
ಮಾತಿಗಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿಸು ನಿನ್ನ ಒಡೆಯನಲ್ಲಿ. ಅಮ್ಮ, ಏನು? ಈ ಮುದುಕ ಜೀವನದಲ್ಲಿ ದಾನವರ ಜೊತೆ ಕೂಡಿಕೊಂಡು ಮಾಡಬಾರದ ಅನ್ಯಾಯದ ಕೆಲಸವನ್ನೇ ಮಾಡಿಕೊಂಡು ಇದುವರೆಗೆ ತನ್ನ ಜೀವನವನ್ನು ಸಾಗಿಸಿದರು. ಅಮ್ಮ, ನನಗೆ ಸಾಕಮ್ಮ, ಬದುಕು ಸಾಕು. ಯಾಕಂದ್ರೆ ನಿನ್ನ ಈ ದಿವ್ಯಮಂಗಲ ರೂಪವನ್ನು ಕಂಡು ನನ್ನ ಜೀವನವೇ ಪಾವನವಾಯಿತು, ಇಲ್ಲಿಗೆ ಸಾಕು ಅಂತ ಆಯ್ತು. ಅಮ್ಮ, ಯಾವ ಲೋಕವನ್ನು ಸೇರಿ ಮತ್ತೆ ಲೋಕವನ್ನು ಸೇರುವುದಿಲ್ವೋ ಅಂತಹ ಲೋಕದ ಪಥವನ್ನು ಒಮ್ಮೆ ತೋರಿಸಮ್ಮ. ಭಕ್ತಿ ಭಾವದಿಂದಲೇ ಮುಡಿಯನ್ನು ಅಡಿಗರಾಗಿ ಅಡಿಗಡಿಗೂ ಅಮ್ಮ ಎಂದು ನುತಿಸುತ್ತಿರುವೆ. ಸುಗ್ರೀವ, ಬದುಕನ್ನು ಕೊಡುವವಳು ತಾಯಿ. ನಾನು ಬದುಕನ್ನು ಕೊಡಬಲ್ಲೆ, ಬದುಕಿನುದ್ದಕ್ಕೂ ಕೊಡಬಲ್ಲೆ, ಬದುಕನ್ನು ಉದ್ದಕ್ಕೂ ಕೊಡಬಲ್ಲೆ. ಪಕ್ವಗಾಲ ಸನ್ನಿಹಿತಗೊಂಡಾಗ ಮೋಕ್ಷಗಾಮಿಯಾದ ಕರೆಸಿದ ಕಾರಣವೇನು? ಅಪ್ಪಣೆ ಕದಂಬ ಮಠದಲ್ಲಿ ತರುಣಿಯವರು ಒಳಿತಾಳೆ, ಹೋಗಿ ಆಕೆಯನ್ನು ಹೇಳುತ್ತಾಳೆ. ಸುಗ್ರೀವನ ಸಂಧಾನವನ್ನು ಮುರಿದೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದವನಾಣೆ. ಯಾರು? ಧೂಮ್ರಾಕ್ಷ. ರಥ ಸಿದ್ಧವಾಗಿದೆ, ಏರುವ ವಿಶಾಲವಾದ ಸೇವೆಗೆ ನಾಯಕನು ಬರದಿರೆ.
ಮಾಡುತ್ತ ಕೆಟ್ಟವನ್ನು ಗೋಳು ಎಂತಹ ವಿಚಾರವನ್ನು ಕೇಳುತ್ತಾ ಇದ್ದೇನೆ. ಕೊಂಡು ಗಡಿಗಳಂತ ಚಂಡಮುಂಡರ ಶಿರವನ್ನೇ ಚೆಂಡಾಡಿದಲೆ ಸೊಕ್ಕಿದ ತರುಣಿಯ ಸೊಕ್ಕನ್ನು ಇಳಿಸಿದಕ್ಕಾಗಿ ವ್ರತಾರೂಢನಾಗಿ ನಾನೇ ಇದರ ಲೋಕವಿದೇನು ನಿಮಗೆ ಕೊರತೆಗಳಿಗೂ ರಣಘೋಷ ಕೇಳಿಸ್ತದೆ. ಬಂದು ನೋಡಿದರೆ ಕ್ಷಣಿತ ನಿನ್ನ ಮೂಲಬಲ ಆಯುಧ ಪಾಣಿಗಳಾಗಿ ನಿನ್ನನ್ನು ಅನುಸರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ನಿಜ ಬಗೆ ಬಗೆಯ ಹೆಸರುಳ್ಳ ಸೇನಾಪತಿಗಳನ್ನೆಲ್ಲ ಜೊತೆಗರಿಸಿಕೊಂಡು ಸಮರಕ್ಕಾಗಿ ಸಿದ್ಧನಾದೆಯ ಏನು ಪ್ರಭು ನಮ್ಮದೇ ಆದಂತಹ ಕದಂಬವನದಲ್ಲಿ ಕಾಮಿನಿಯವರು ಹೊಡೆಯುವ ವಿಚಾರವನ್ನು ಚಂಡಮುಂಡರಿಂದಲೇ ತಿಳಿದೆ. ಅಪ್ರತಿಮ ಸೌಂದರ್ಯವತಿಯಾದಂಥ ಆಕೆಯನ್ನು ವರಿಸುವ ಉದ್ದೇಶವನ್ನಿರಿಸಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟು ಏನಾಯಿತು? ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನೇ ಬಯಸಿದರು. ನೀನೇ ನಿರ್ಧರಿಸಿದ ಆ ತರುಣಿಯನ್ನು ಎಳೆತರುವುದಕ್ಕಾಗಿ ದುರಧೀರಣ ಅಂತ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಓಂಕಾರ ಮಾತ್ರ ಇದ್ದಾಳೆ, ಆತರನ್ನು ಸುಟ್ಟೆ. ಧೂಮ್ರಾಕ್ಷನನ್ನು ಹೆಣ್ಣು ಸುಟ್ಟಾಳೆ ನಿಜ. ಆಮೇಲೆ ಆಕೆಯನ್ನು ಕರೆತರುತ್ತೇನೆ ಎಂಬುದಾಗಿ ಗಂಡುಗಳಿಗಳಂತ ಚಂಡಮುಂಡರು ಹೋದರು. ಏನಾಯ್ತು ಗತಿ? ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಬಿಟ್ಟರು. ಶಿವ ಶಿವನೇ ಶಿವ ಶಿವನೇ, ಇಷ್ಟೆಲ್ಲ ಆದ ಮೇಲೂ ಮತ್ತೆ ನಿನ್ನ ಗಮನ ಅಂತಹ ತರುಣಿಯ ಅದಟನ್ನು ಅಳಿಸುವುದಕ್ಕಾಗಿ ಆಯುಧ ಹಿಡಿದು ನಾನೇ ಹೊರಟಿದ್ದೇನೆ. ಪ್ರಭೋ ಪ್ರಭೋ, ಆತುರದ ತೀರ್ಮಾನ ಅವಸರದ ಪರಿಣಾಮವನ್ನು ಒದಗಿಸ್ತದೆ ಅನ್ನುವುದನ್ನು ನೀನು ಅರಿಯದೇ ಇದ್ದವನೇನು ಅಲ್ಲವಲ್ಲ. ಪ್ರಭೋ, ಹೇಗೂ ಹೊರಟಿದ್ದಿ, ಒಂದು ಸ್ವಲ್ಪ ಹೊತ್ತು ನನಗಾಗಿ ವ್ಯವಧಾನವನ್ನು ತಳೆಯಬಾರದು. ಅವಕಾಶವಿದೆ, ಅವಧರಿಸಬೇಕು. ಓ ಧನುಜೇಶ ಧನುಜೇಶ
ಮನದಲ್ಲಿ ವ್ಯಕ್ತ ಮರಿದೇಡಿ ಹೃದಯದ ಮನದಲ್ಲಿ ವ್ಯಕ್ತ ಮನಸಜ ಸಮಗೆ ಮನಸಿನ ಸಮಗೆ ಸಿಂಧು ಪರಮ ನಿತ್ಯ ಬುದ್ಧಿಮತ್ತೆಯನ್ನು ಪ್ರಪಂಚ ಗುರುತಿಸುವುದು ಕೈಗೊಂಡಂತಹ ಕಾರ್ಯದ ಮೂಲಕವಾಗಿ ಯಾವನ ಕಾರ್ಯ ವೈಖರಿ ಹೇಗೆ ಅನ್ನುವುದರಿಂದ ಅವನ ಬುದ್ಧಿಮತ್ತೆ ಏನು ಅನ್ನುವುದನ್ನು ಪ್ರಪಂಚದಲ್ಲಿ ಗುರುತಿಸುವುದಕ್ಕೆ ಯಾವನಾದ್ರೂ ಮುಂದಾಗುತ್ತಾನೆ. ಪ್ರಭು, ಈ ತನಕ ಪ್ರಪಂಚದಲ್ಲಿ ಅಗ್ರೇಸರನಾಗಿ ನೀನು ಕಾಣಿಸಿಕೊಂಡದ್ದು ಕೇವಲ ದೈತ್ಯ ಪರಿವಾರಕ್ಕೆ ಮಾತ್ರ ಅಲ್ಲ, 14 ಲೋಕಗಳು ಒಡೆತನವನ್ನು ಕೈವಶ ಮಾಡಿ ನೀನು ಈ ತನಕ ಸ್ಥಾಪಿಸಿದಂತಹ ನಿನ್ನದ್ದಾದ ಚಾರಿತ್ರ್ಯ, ನಿನ್ನ ಬುದ್ಧಿಮತ್ತೆಯನ್ನು ಪ್ರಪಂಚಕ್ಕೆ ಸಾರುವ ಹಾಗೆ ಯಾರಾದರೂ ಮೂಗಿಗೆ ಬೆರಳೇರಿಸಬೇಕು ಅಷ್ಟು ಶೀಘ್ರವಾಗಿ ಕಳಕುಲದ ಉದ್ಧಾರಕನಾಗಿ ಪ್ರಪಂಚದಲ್ಲಿ ನೀನು ಕೈಗೊಂಡ ಕಾರ್ಯವನ್ನು, ನಿನ್ನ ಬುದ್ಧಿಮತ್ತೆಯನ್ನು ನಮ್ಮ ವಿರೋಧಿಗಳಾದರೂ ಪ್ರಶಂಸಿಸಬೇಕು. ಸಿಕ್ಕು ಸುಳ್ಳಿ ಪ್ರಪಂಚದ ಬದುಕಿನಲ್ಲಿ ಸ್ವಾಭಾವಿಕವಾಗಿ ಯಾರಿಗಾದ್ರೂ ಎದುರಾಗುತ್ತದೆ. ಯಾವನಿಗೂ ಹೂವಿನ ಹಾಸಿಗೆಯಲ್ಲ ಬದುಕು ಅಂದ್ರೆ, ಕಷ್ಟ ಕಾರ್ಪಣ್ಯಗಳ ಮುಳ್ಳಿನ ದಾರಿಯಲ್ಲಿ ಕಾಲೂರಿ ಗಮ್ಯವನ್ನು ಸೇರಬೇಕಾದಂತಹ ಅನಿವಾರ್ಯತೆ ವ್ಯಕ್ತಿಯಾದವನಿಗೆ ಬರುತ್ತದೆ. ಆದರೆ ಒದಗಿ ಬಂದಂತಹ ಕಂಟಕವನ್ನಾದರೂ ನಮಗೆಲ್ಲ ಅನುಕೂಲವಾಗುವ ಹಾಗೆ ಪರಿವರ್ತಿಸಿ 14 ಲೋಕಗಳ ಒಡೆತನವನ್ನು ಸಂಪಾದಿಸಿ ವಿಜೃಂಭಿಸುತ್ತಿರುವಂತಹ ನಿನ್ನದ್ದಾದಂತಹ ಕೀರ್ತಿಗಾತೆ ಅಜರಾಮರವಾಗಿ ಉಳಿಯುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸಿತ್ತು. ಆದರೆ ಅದೇ ವ್ಯಕ್ತಿ ಶುಂಭದರೆ ಇಂದಿನ ದಿನ ಪ್ರಪಂಚದ ಮಂದಿಗಳು ಬೆರಳೆತ್ತಿ ಪರಿಹಾಸ್ಯ ಮಾಡುವಂತಹ ಒಂದು ಸ್ಥಿತಿಯನ್ನು ತನಗಾಗಿ ತಂದುಕೊಳ್ತಾನೆ ಅಂತಾದರೆ ಹೇಗಿದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ? ನಮಗೆ ಈ ತನಕ ಪರಿಚಿತನಾದಂತಹ ಶುಂಭನೇ ಬೇರೆ, ನಮಗೆ ಅಪರಿಚಿತನಾಗಿ ಉಳಿದಂತಹ ಶುಂಭನೇ ಬೇರೆ. ನಾವು ಭಾವಿಸಿದ್ದು ಶುಂಭ ನಮಗೆ ಅರ್ಥ ಆಗಿದೆ ಅಂತ ಈಗ ನನಗೆ ಸ್ಪಷ್ಟವಾಗುತ್ತಾ ಉಂಟು. ನಾವು ತಿಳಿಯದೇ ಇದ್ದ ಶುಂಭ ಕೆಲವು ಉಂಟು, ಇನ್ನು ಎಂಥದ್ದು ಉಂಟು ನಿನ್ನ ಮನಸ್ಸಿನಲ್ಲಿ. ಅಲ್ಲದಿದ್ರೆ ಏನು ಪ್ರಭು, ಇದು ಕಾರ್ಯಕಾರ್ಯಗಳನ್ನು ವಿವೇಚಿಸಿ ಪರಿಣಾಮವನ್ನು ಅವಧರಿಸಿ ಬುದ್ಧಿವಂತನಾದ ಕಾರ್ಯಪ್ರವೃತ್ತನಾಗುತ್ತಾನೆ. ಇದು ಬೇಕಾ ಬೇಡುವ? ಒಟ್ಟು ಹಸಿದಾಗಲಾದರೂ ತಿನ್ನುವಲ್ಲಿ ನಾವು ವಿಮರ್ಶೆಯನ್ನು ಮಾಡ್ತೇವೆ. ನಮ್ಮ ದೇಹಕ್ಕದ ಆಗುವುದೇ ಅಥವಾ ಅದು ಬೇಡುವೆ? ಈ ವಿಮರ್ಶೆ ಇಲ್ಲದೆ ನಾವು ಮುಂದಾಗುವುದಿಲ್ಲ. ಇದೇನು ಒಂದು ಹೊತ್ತಿಗೆ ಉಂಡು ಜೀರ್ಣವಾಗಬಹುದಾದಂತಹ ಒಂದು ಸಂಬಂಧಕ್ಕಲ್ಲ ನೀನು ಮನವೊಳಿಸಿ. ನೀನು ಬದುಕಿದ್ದಷ್ಟು ಕಾಲ ಅಲ್ಲ, ನಿನ್ನ ಸಂಗಾತಿ ನಿನ್ನ ಮುಂದಿಗೆ ಇದ್ದಷ್ಟು ಕಾಲ ಶಾಶ್ವತವಾಗಿ ಮುನ್ನಡೆಯಬೇಕಾದಂತಹ ಒಂದು ವಿವಾಹ ಸಂಸ್ಕಾರಕ್ಕೆ ನೀನು ಮನಸ್ಸು ಮಾಡಿ ಚಂಡಮುಂಡರ ವಚನವನ್ನು ಕೇಳಿ ಕದಂಬ ಕಾಂತಾರದಲ್ಲಿರುವ ಆ ಕಾಮಿನಿಯ ಕುರಿತಾಗಿ ತೀವ್ರವಾದಂತಹ ಅಪೇಕ್ಷೆಯನ್ನು ಪ್ರಕಟಿಸಿ ಆಕೆಯನ್ನು ಸ್ವಾಧೀನ ಮಾಡಿಕೊಳ್ಳುವಂತಹ ಉದ್ದೇಶಕ್ಕೆ ಮುಂದಾಗಿದೆ. ಪ್ರಭು, ಕೇವಲ ಮನ್ಮಥನ ಶರಕ್ಕೆ ಈಡಾದ ಒಬ್ಬಾತ ಭ್ರಾಂತನ ಬಗ್ಗೆ 14 ಲೋಕಗಳಲ್ಲಿ ಬುದ್ಧಿವಂತರಲ್ಲಿ ಅಗ್ರೇಸರನು ಎಂದು ಖ್ಯಾತಿಯನ್ನು ಗಳಿಸಿದ ಶುಂಭದರೆಯ ಬದುಕಿನಲ್ಲಿ ಬರ್ತದೆ ಅನ್ನುವುದನ್ನು ಕನಸಲ್ಲಾದರೂ ನಮಗೆ ಕಲ್ಪಿಸುವುದಕ್ಕೆ ಸಾಧ್ಯ. ಆದರೆ ವಾಸ್ತವದಲ್ಲಿ ನೀನು ಅದನ್ನು ಕಾಣಿಸಿಕೊಡ್ತಾ ಇದ್ದ ಹೆಣ್ಣಿನ ಸುದ್ದಿಗಾಗಿ ಹಂಬಲಿಸಿ ಕಿವಿಯಗಲಿಸಿ ಕುಳಿತಂತಹ ಒಬ್ಬಾತ ಕಾಮುಕನ ಅಪಾದಿಯಲ್ಲಿ ಚಂಡಮುಂಡರ ವಚನವನ್ನು ಕೇಳಿದಾಕ್ಷಣವೇ ಅದೇ ಸುದ್ದಿಗಾಗಿ ಹಾತೊರಿಯುತ್ತಾ ಕಾಯುತ್ತಾ ಇದ್ದವನಂತೆ ಪ್ರವರ್ತಿಸುವುದಕ್ಕೆ ನೀನು ಮುಂದಾಗುತ್ತಿದ್ದಾನೆ. ಇದಕ್ಕೆ ನಾವು ಭ್ರಮೆ ಅನ್ನಬೇಕು ಅಲ್ಲ, ಈ ತನಕ ನಿನ್ನ ಕುರಿತಾಗಿ ನಾವು ಹೊಂದಿದ್ದಕ್ಕೆ ಭ್ರಮೆ ಅನ್ನಬೇಕು. ನನಗೊಂದು ಅರ್ಥವೇ ಆಗುವುದಿಲ್ಲ. ಏನು ಪ್ರಭು ಹೀಗೆ? ರಕ್ತಬೀಜ ಅಲ್ಲಿರುವುದು ಎಷ್ಟಾದರೂ ಸಾಮಾನ್ಯ ಹೆಣ್ಣಲ್ಲಿ ಸಾಮಾನ್ಯ ತರುಣಿ ಅಲ್ಲ ಪ್ರಭು.
ಹರಿಗೆ ಗಮುಗೆ ಮಾದ ನೆಲೆಸಿರುವಂತಹ ಹೆಣ್ಣನ್ನು ಕೈವಶ ಮಾಡಿಕೊಳ್ಳುವಂತಹ ನಿನ್ನ ನಿರ್ಣಯದಲ್ಲಿ ನೀನಾಕೆಯನ್ನು ಪರಿಭಾವಿಸಿದಂತಹ ಬಗೆಯೇನು ಇದೇ ನಮಗೆ ತಿಳಿಯದೇ ಹೋದದ್ದು. ನೀನು ಆಡುತ್ತಿ ಒಬ್ಬಳಾಕೆ ಸಾಮಾನ್ಯ ಹೆಣ್ಣು ಅಲ್ಲ ಪ್ರಭು, ಸಾಮಾನ್ಯಳು ಬಿಡು, ನನಗನ್ನಿಸ್ತದೆ ಅವಳು ತರುಣಿಯೇ ಅಲ್ಲ. ಮತ್ತೆ ಈಗ ಹೆಣ್ಣಾದರಲ್ಲೂ ಸಾಮಾನ್ಯಳೋ ಅಸಾಮಾನ್ಯಳೋ ಎಲ್ಲ ಶೋಧಿಸಬೇಕಾದ ಅನಿವಾರ್ಯತೆ ಬರುವುದು. ಹೆಣ್ಣೇ ಅಲ್ಲ, ಹೆಣ್ಣಾಗಿ ಕಾಣಿಸಿದ್ದಿರಬಹುದು. ಹಾಗೆಂದು ಹೆಣ್ಣುತನದ ಸ್ವಭಾವ ಅಲ್ಲ ಪ್ರಕಟವಾದದ್ದು. 14 ಲೋಕಗಳು ಒಡೆತನವನ್ನು ಹೊಂದಿದಂತಹ ನಿನ್ನನ್ನು ಈ ಪ್ರಪಂಚದಲ್ಲಿ ಅರಿಯದೇ ಇದ್ದವರು ಯಾರಿದ್ದಾರೆ? ಅಷ್ಟನ್ನು ತಿಳಿದಿದ್ದು ಒಬ್ಬಳಾಕೆ ಹೆಣ್ಣು ನೀನು ಮದುವೆಯಾಗುವುದಕ್ಕೆ ಮನವೊಲಿಸಿದ ಕಾಲಕ್ಕೆ ತನ್ನ ಪಂಥವನ್ನೇ ಮುಂದೆ ಕೊಟ್ಟಿದೆ. ಯೋಮಾಂ ಜಯತಿ ಸಂಗ್ರಾಮ, ಸುಗ್ರೀವನಲ್ಲಿ ಹೇಳಿ ಕಳಿಸಿದ್ದದನ್ನಲ್ಲೂ ನಿಜ. ಯೋಮೇ ದರ್ಪಂ ವ್ಯಪೋಹತಿ, ಯೋಮೇ ಪ್ರತಿಫಲಾಲೋಕಿ, ಸಮಯ ಭಕ್ತ ಭವಿಷ್ಯ. ಪ್ರಭು, ಒಬ್ಬಳಾಕೆ ಹೆಣ್ಣು ತನ್ನ ಬದುಕಿನಲ್ಲಿ ಯಾವುದೋ ಒಂದು ನಿಲುಮೆಗೆ ಬದ್ಧಳಾಗಿ ಇರುವುದಿಲ್ಲ ಅನ್ನುವುದಲ್ಲ ನನ್ನ ಹೇಳಿ. 14 ಲೋಕಗಳ ಒಡೆತನವನ್ನು ನೀನು ಹೊಂದಿದ್ದು ಯಾರದ್ದೋ ಕೃಪಾಶೀರ್ವಾದದ ದೇಣಿಗೆಯಿಂದ ಅಲ್ಲ. ನಿನ್ನಂತಾದಂತಹ ಭುಜಸತ್ವವನ್ನು ವಿನಿಯೋಗ ಮಾಡಿ ನಿನ್ನ ಶೌರ್ಯ ವಿಕ್ರಮಕ್ಕೆ ಪ್ರತೀಕವಾಗಿ ಅದನ್ನು ಸಂಪಾದಿಸಿ ನೀನು ಪದವಿಗೇರಿ ಇಷ್ಟು ಉನ್ನತೋನ್ನತವಾದ ಪದವಿಯನ್ನು ವಿಕ್ರಮಾರ್ಜಿತ ಸತ್ವದಿಂದಲೇ ಸಂಪಾದಿಸಿದ ನಿನ್ನ ವಿಷಯವಾಗಿ ತಿಳಿದಿರುತ್ತಾ ಹೆಣ್ಣೊಬ್ಬಳು ನಿನಗೆ ಪಂಥಾಹ್ವಾನವನ್ನು ಹುಟ್ಟುತ್ತಾಳೆ ಎಂದಾದರೆ ಪ್ರಭು, ಎರಡೇ ಕಾರಣದಿಂದ ಸಾಧ್ಯ. ಒಂದೋ ಲೋಕಜ್ಞಾನದ ತಿಳುವಳಿಕೆಯೇ ಇಲ್ಲದೆ ಇದ್ದಂತಹ ಮಂದ ಬುದ್ಧಿಯವಳಾಗಿರ್ಬೇಕು, ಅಲ್ಲ ಏನನ್ನಾದರೂ ತಾನು ಎದುರಿಸಿನಲ್ಲಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸಕ್ಕೆ ಬದ್ಧಳಾದವಳಾಗಿರಬೇಕು. ನಮಗನ್ನಿಸುವುದು ಆಕೆಯಲ್ಲಿರುವ ಆತ್ಮವಿಶ್ವಾಸ ಮೊದಲಿಗೆ ಬಾಲಿಶವಾದ ಹೇಳಿಕೆಯಾಗಿ ಕಂಡಿರಬಹುದು. ಎಂತದ್ದು ಒಬ್ಬಳು ಹೆಣ್ಣು ನಮ್ಮಲ್ಲಿ ಕಾಳಗ ಮಾಡುವುದು ಅಂದ್ರೆ ಏನು? ಆದ್ದರಿಂದಲೇ ಆಕೆಯನ್ನು ಕರೆತರುವಂತಹ ಉದ್ದೇಶಕ್ಕಾಗಿ ನಮ್ಮ ಸೇನಾಧಿಪತಿಯಾದಂತಹ ಧೂಮ್ರಲೋಚನನ್ನು ನೀನು ಕಳುಹಿಕೊಟ್ಟೆ. ಸತ್ಯ, ಆಕೆಯ ಪಂಚಕ್ಕೆ ಒಪ್ಪಿಯನ್ನುವಲ್ಲ ಕಳುಹಿಸಿದ್ದು. ಅವಳು ಹೇಳಿದ್ದೇನು? ಕಾಳಗದಲ್ಲಿ ಕೈ ಸೋಲಿಸಿ ಅವನ ಕೊರಳಿಗೆ ಮಾಲೆ ಹಾಕುವುದಕ್ಕಾಗಿ ಕಾಯುತ್ತಾ ಇದ್ದೇನೆ. ಅದೇ ಹೌದಾದರೆ ಕಾಳಗದ ಕಣದಲ್ಲಿ ಮೊದಲಾಗಿ ಕಾಣಿಸಿಕೊಳ್ಳಬೇಕಾದವ ಸ್ಪರ್ಧಾಳುವಾದ ನೀನು. ಯಾಕೆಂದ್ರೆ ಮದುವೆಗೂ ವರ ನೀನು. ಯಾವನು ಸೋಲಿಸ್ತಾನೆ ಅಂತವನನ್ನು ವಿವಾಹವಾಗುತ್ತೇನೆ. ಅದಕ್ಕೆ ಆಳನ್ನಟ್ಟುವುದಲ್ವಲ್ಲ, ಒಟ್ಟು ಗೆಲುವನ್ನೇ ಸಾಧಿಸುವ ಉದ್ದೇಶ ಹೌದಾದರೆ ಈಗಾಗಲೇ 14 ಲೋಕಗಳನ್ನು ಗೆದ್ದಂತಹ ನಿನ್ನ ವಿಕ್ರಮವನ್ನು ಒಪ್ಪಿ ಅವಳಿಗೆ ಬರಬಹುದಿತ್ತಲ್ಲ. ಅದಲ್ಲದೆ ತನ್ನ ಮದುವೆಗಾಗಿ ಮತ್ತೊಂದು ಪ್ರತ್ಯೇಕವಾದ ಸಮರವನ್ನು ಆಕೆ ಬಯಸ್ತಾಳೆ ಅಂತಾದ್ರೆ ಸಮರದ ಕಣದಲ್ಲಿ ಸ್ಪರ್ಧಾಳುವಾಗಿ ಭಾಗವಹಿಸಬೇಕಾಗಿದ್ದವು ನೀನು ಹಾಗಿದ್ರೆ ಧೂಮ್ರಲೋಚನನ್ನು ಕಳುಹಿಸಿದ್ಯಾಕೆ? ಗೆದ್ದುತ್ತ ಅಂತಲ್ಲ, ಅವಳನ್ನು ಹಿಡಿದು ಎಳೆದುತ್ತ. ಹಾಗಿದ್ರೆ ಅವಳ ಪಂಥವನ್ನು ಒಪ್ಪಿಯಲ್ಲ ನೀನು ಹೊರಟದ್ದು. ಅವಳ ಪಂಥದ ಧಟಿನ ಮಾತಿಗೆ ಉತ್ತರವಾಗಿ ನಮ್ಮದಾದಂತಹ ರಟ್ಟೆಯ ಪ್ರಾಣವನ್ನು ಕಾಣಿಸಿಕೊಡುವಂತಹ ಉದ್ದೇಶಕ ಬದ್ಧನಾಗಿ ನೀನು ಧೂಮ್ರಾಕ್ಷನನ್ನು ಕಳುಹಿಕೊಟ್ಟೆ. ಆದರೆ ಸಾಧ್ಯವಾಯಿತೇ? ಕೇವಲ ಹೂಂಕಾರ ಮಾತ್ರದಿಂದ ಧೂಮ್ರಲೋಚನವನ್ನು ಸುಟ್ಟರು. ಯಥಾರ್ಥಕ್ಕಾದ್ರೆ ಅವಳ ಹೂಂಕಾರ ಕೇಳಿ ನಮ್ಮ ಅಹಂಕಾರ ಅಡಗಬೇಕಿತ್ತು. ನಮಗ ಅಹಂಕಾರ ವಿಜೃಂಭಿಸಿ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಅಲ್ಪಬಲವೇ ಚಂಡಮುಂಡರು, ದೇಹಸ್ಥವಾದ ವಿಕ್ರಮ, ತಮ್ಮದ್ದಾದಂತಹ ಅನುಷ್ಠಾನ ಪೂರ್ವಕವಾಗಿ ಒದಗಿದಂತಹ ಬಲ, ಇದೆರಡೂ ಮೇಳವಿಸಿದ್ರೆ ಈ ಪ್ರಪಂಚದಲ್ಲಿ ಯಾರೂ ಅವರನ್ನು ಗೆದ್ದು ವಿಜಯವನ್ನು ಹೊಂದುವುದಕ್ಕಿಲ್ಲ. ಇದೀರಾ ದದಟರ ಸದೆಯುವ ಗದೆ ಚಂಡಮುಂಡದ ಕೈಯಲ್ಲಿ. ನಿಜ, ಹುಟ್ಟಿನಿಂದಲೇ ಒದಗಿ ಬಂದಂತಹ ಬ್ರಹ್ಮಚರ್ಯ, ಬ್ರಹ್ಮದೇವ ಕೊಟ್ಟಂತಹ ವರವಿಶಿಷ್ಟ. ಹೇಗೆ ಅವರ ಬ್ರಹ್ಮಚರ್ಯ ಸ್ಥಿರವಾಗಿದ್ದು ತನಕ ಅವರಿಗೆ ಮರಣವೇ ಇಲ್ಲ. ಏನು ಚಂಡಮುಂಡರು ಗದೆ ಬಿಟ್ಟು ಹೋದ್ರೆ ಈ ಸಲ ಹೋಗುವಾಗ ಗದೆ ಇದ್ರೆ ಗೆಲ್ಲುವುದಕ್ಕಾಗುವುದಿಲ್ಲ, ಎದೆ ಸರಿ ಇರಬೇಕಿತ್ತು. ಎದೆ ಹಾಳಾಗಿದೆ ಅವರದ್ದು, ಬ್ರಹ್ಮಚರ್ಯ ಕೆಟ್ಟು ಹೋಗಿದೆ, ಶಿರ ಚಿಂಡಾಡಲ್ಪಟ್ಟಿದೆ. ಹಾಗಿದ್ರೆ ನಾವು ಆಲೋಚನೆ ಮಾಡಬೇಕಾದದ್ದೇನು? ಏನು ವಿಧಾತನಿದ್ದಂತಹ ವರಬಲವನ್ನು ಉಳಿಸಿಕೊಂಡು ಈ ತನಕ ಬದುಕಿ ಬಂದಂತಹ ನಮಗಾದರೂ ಒಂದು ಪ್ರಶ್ನಾರೂಪವಾಗಿ ಕದಂಬ ಕಾಂತಾರದ ಕಾಮಿನಿ ಕಾಣಿಸುವುದಕ್ಕೆ ಮೊದಲಾಗಿದ್ದಾಳೆ ಅನ್ನುವುದು ಸ್ಪಷ್ಟ. ಯಾವ ವಿಧಾತನ ವರಬಲವು ಆಕೆಯ ಮುಂಭಾಗದಲ್ಲಿ ನಡೆಯುವುದಿಲ್ಲ, ಯಾವ ದೇಹದ ಸಾಮರ್ಥ್ಯವು ಆಕೆಯ ಮುಂಭಾಗಕ್ಕೆ ಸಾಕಾಗುವುದಿಲ್ಲ.
ಹಾಗಿದ್ರೆ ಅಂತಹ ಒಬ್ಬಳಾಕೆ ಹೆಣ್ಣು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ? ಪ್ರಪಂಚದಲ್ಲಿ ತಾಯಿಯ ಬಸಿನಿಂದ ಹೊರಗೆ ಬಂದ ಯಾವನೇ ಒಬ್ಬ ವ್ಯಕ್ತಿ ತನ್ನ ವಿಕ್ರಮಾತಿಶಯದ ಮೂಲಕವಾಗಿ ಎಷ್ಟು ಎತ್ತರವನ್ನು ಸಾಧಿಸಬಹುದೋ ನಿನ್ನನ್ನು ಮೀರಿ ಇನ್ನೊಬ್ಬನಿಂದ ಅದನ್ನು ಮಾಡುವುದಕ್ಕೆ ವರ್ತಮಾನ ಕಾಲದಲ್ಲಿ ಸಾಧ್ಯ ಇಲ್ಲ. ಮುಂದಕ್ಕೆ ಯಾರಾದ್ರೂ ಆಗ್ತಾರೋ ಗೊತ್ತಿಲ್ಲ. ಈ ಮೊದಲು ಆದದ್ದಿಲ್ಲ. ಯಾಕೆಂದ್ರೆ ಸ್ವರ್ಗಲೋಕವನ್ನು ನೀನು ಸ್ವಾಧೀನ ಮಾಡಿದ ಕಾಲಕ್ಕೆ ಲೋಕವೆಲ್ಲ ನಿನ್ನನ್ನು ಹೊಗಳಿತು. ಕಳ ಮನುಷ್ಯನಿಗಿಂತಲೂ 100 ಮಡಿ ಅಧಿಕವಾಗಿ ಶುಂಭದವರೇ ಅಧಿಕಾರವನ್ನು ನಡೆಸಿತು. ಹಾಗಿದ್ರೆ ಅದರ ಅರ್ಥ ಏನು? ಈ ತನಕ ಕಳಕುಲದಲ್ಲಿ ಆಗಿ ಹೋದ ಯಾವನೇ ಒಬ್ಬ ವೀರ ಪ್ರಕೃತಿಯಿಂದ ಸಾಧ್ಯವಾಗದೇ ಇದ್ದ ಎತ್ತರವನ್ನು ನಿನ್ನದಾದ ವಿಕ್ರಮಾತಿಶಯದ ಮೂಲಕವಾಗಿ ನೀನು ಈಗಾಗಲೇ ಸಂಪಾದಿಸಿ ಕಾಣಿಸಿಕೊಟ್ಟಿವೆ ಅಂತ ಅರ್ಥ. ನಿನ್ನನ್ನು ಮೀರಿ ನಿಲ್ಲುವಂತಹ ಒಬ್ಬಳಾಕೆ ಹೆಣ್ಣು ಈ ಪ್ರಪಂಚದಲ್ಲಿ ಬರ್ತಾಳೆ ಅಂತಾರೆ. ಅವಳು ತಾಯಿಯ ಗರ್ಭದಿಂದ ಹೊರಗೆ ಬಂದಂತಹ ಒಂದು ಸಂತಾನ ಅಂತ ನಾವು ಒಪ್ಪುವುದಕ್ಕೆ ಸಾಕ್ಷಿ. ಪ್ರಭು ಅಲ್ಲ, ಈ ಪ್ರಪಂಚದ ಜನನಿ, ಪ್ರಪಂಚವೇ ಅವಳ ಹೊಟ್ಟೆಯಿಂದ ಹೊರಗೆ ಬಂತಂತೆ. ಪ್ರಪಂಚವನ್ನು ಸೃಷ್ಟಿಸಿದವಳೊಬ್ಬಳಿದ್ದಾಳೆ. ಅವಳಿಗೆ ಆದಿಮಾಯಿ ಅಂತ ಹೆಸರು. ಅವಳೇ ಇಂದಿನ ದಿನ ಕದಂಬ ಕಾಂತಾರದಲ್ಲಿ ಸೌಂದರ್ಯಾತಿಶಯದಿಂದ ಒಪ್ಪುತ್ತಿರುವ ಸುಕೋಮಲೆಯಾಗಿ ನಮ್ಮ ಮುಂಭಾಗದಲ್ಲಿ ಗೋಚರಿಸಿರಬೇಕು. ದೇವತೆಗಳನ್ನು ಉದ್ಧರಿಸುವ ಉದ್ದೇಶಕ್ಕಾಗಿ ಸಜ್ಜನ ಪ್ರೀತಿಗೆ ಕಾರಣವಾಗದಂತಹ ಬದುಕನ್ನು ಅನುಸರಿಸದ ಅದನ್ನು ಮೀರಿ ನಿಂತ ಲೋಕೋಪದ್ರವಕಾರಿಗಳಾಗಿಯೇ ಬದುಕು ಸಾಗಿಸಿದ ನಮ್ಮೆಲ್ಲರ ತಲೆ ಕಡಿ ಇಳೆಯ ಕ್ಷೇಮವನ್ನು ಸಾಧಿಸುವ ಉದ್ದೇಶಕ್ಕಾಗಿಯೇ ಬಂದವಳಿರಬೇಕು. ಆದ್ದರಿಂದಲೇ ಆಕೆಯನ್ನು ಬಯಸಿದರೆ ನಮಗದು ಸರ್ವನಾಶಕ್ಕೆ ಕಾರಣವಾಗಿದೆ. ರತ್ನಬೀಜ, ಈಗ ನಿನ್ನ ಮಾತಿನ ಪ್ರಕಾರ ನಾನೇನು ಮಾಡಬೇಕು ಹೇಳು? ಬಿಡು ಮನದ ಮೂರ್ಗದೆ ಬಿಡು ಮನದ ಮೂರ್ಗದೆಯ ಬಂದವಳು ಸಾಮಾನ್ಯದವಳಲ್ಲ. ತ್ರೈ ಜಗದಗದೆ ಜನನಗೆ ಭಕ್ತಿಯಿದ್ದಾರೆ ಒಡಮಡುವುದ ಒಡೆದವಳ ಕಾರುಣ್ಯದಲಿಯ ದಾತ್ರಿಯಲಿ ಜಡಗ ಪೀಠದ ವರದ ತೆರದನಿಯೇ ಪಡೆದು ಸುಖವನು ಸುಖವಾಗಿ ಮನೋನ ಬಿಡು ಮನದ ಮೂರ್ಗದೆಯ ಬಿಡು ಬಿಡು ಪ್ರಭೋ ಬಿಡು. ರತ್ನಬೀಜ, ಒಬ್ಬ ಎಳೆಯ ಹುಡುಗನಿಗಾದರೂ ಗೊತ್ತಾಗ್ತದೆ ನಿನ್ನದು ಈ ಸಲ ಮೂರ್ಖವಾದ ಅಂತ. ಒಂದು ಬುದ್ಧಿವಂತನ ದಾರಿಯಲ್ಲೆಲ್ಲ ನೀನು ಕ್ರಮಿಸುತ್ತಿರುವುದು. ತಿಳಿಯದೇ ಇದ್ದವನನ್ನಾದ್ರೆ ಮೂಢ ಅನ್ನಬಹುದು. ತಿಳಿದವನನ್ನು ಬುದ್ಧಿವಂತ ಅಂತ ಪ್ರಪಂಚ ಕೊಂಡಾಡ್ತದೆ. ತಿಳಿದು ತಿಳಿಯದ ಹಾಗೆ ಮಾಡುವನಿಗೆ ಮೂರ್ಖ ಅಂತಲೇ ಬೇಡ. ಈ ಮೂರ್ಖತನ ಬಿಟ್ಟು ಬಿಡದನ್ನು ಬಂದವಳು 3 ಲೋಕದ ಕಲ್ಯಾಣಿ. ನಿನ್ನ ಹೆತ್ತಬ್ಬೆಯಲ್ಲಿ ನಿನಗೆ ಗೌರವವಿಲ್ಲ, ಹೋಗಿ ಕಾಲಿಗೆ ಬಿಡುವುದಿಲ್ಲ. ಲೋಕವನ್ನು ಹೆತ್ತ ತಾಯಿಯ ಕುರಿತಾಗಿ ನಮಗ ಮತ್ತ್ಯಾಕೆ ಅಂತಹ ಒಂದು ತಾತ್ಸಾರ ಭಾವ? ಎಲ್ಲರೂ ಒಟ್ಟಾಗಿ ಹೋಗಿ ಅವಳ ಕಾಲಿಗೆ ಬಿದ್ದರೆ ಆಯುಷ್ಯ ಉಂಟಿಲ್ಲ. ನೀನು ಸ್ವರಾನ ತೆಗೆದ್ರೆ ನಾನು ಮುಂದೆ ಬಾ. ಸ್ವರ ತೆಗೆಯುವ ಹಾಗೆ ಮಾಡಿದ್ಯಲ್ಲ ನೀನು. ಏನು ಹೇಳಿದೆ? ಆ ತರುಣಿಯ ಕಾಲ ನೀನು ಏನು ಹೇಳಿದೆ ಅಂತ ಮತ್ತೆ ಹೇಳಿದ್ರೆ ಯಾಕೆ ಹೇಳಿದೆ ಕೇಳಿ. ನಾನು ಅದನ್ನು ನೋಡಿದೆ. ಮಾತಾಡಬೇಡ. ಆಯ್ತು, ಮಾತಾಡ. ಏನ್ ನಿನ್ನದಂತಹ ಬೆಡಗಿನ ನುಡಿಗಳಿಗೆ ಮರುಳಾಗುವ ನಾನು ಅಂತ ಭಾವಿಸಿದ್ಯಾ? ಹುಡುಗಿಯ ಬೆಡಗಿಗೆ ಮರಳಾಗುತ್ತೆ ಅಂದ್ರೆ ನಾನು ಆಡಿದ ನುಡಿಗೆ ಆಯ್ತು, ಮಾತಾಡುದು. ನನ್ನದಾದಂತಹ ಪರಾಕ್ರಮದ ಮೂಲಕವಾಗಿ ಮಾತಾಡಿದ್ರೆ ಜಾಗ್ರತೆ. ನಿನ್ನ ಹತ್ರ ಅಲ್ಲ, ನನಗೆ ಹೇಳಿಕೊಂಡದ್ದು. ನಿನ್ನ ಜತೆಯವರು ಹಾಗೆ ಮನಸ್ಸು ತಡೆಯುವುದಿಲ್ಲ, ಒಳಗಿಂದ ಬರ್ತದೆ. ಆದ್ರೆ ನಾನು ನನಗೆ ಆ ನಿರ್ದೇಶನ ಮಾಡಿದ್ದೀಗ. ನನ್ನದಾದಂತಹ ವಿಕ್ರಮದ ಮೂಲಕವಾಗಿ ಲೋಕವನ್ನು ಜಯಿಸಿದವ ನಾನು. ಹೋಗಿ ಆ ತರುಣಿಯ ಕಾಲು ಹಿಡಿತೆ ಅಂತ ಭಾವಿಸಿದ್ಯಾ? ನಿನಗೆ ಮಂತ್ರಿ ಪದವಿಯನ್ನು ಕೊಟ್ಟದಕ್ಕೆ ಸರಿಯಾಗಿ ಹೇಳಿದೆ. ಮಾತು ಒಳ್ಳೇದಿತ್ತು, ಆದ್ರೆ ನಿನ್ನ ಮಾತನ್ನು ಕೇಳುವವ
ನಾನಲ್ಲ, ನನಗೆ ಸಹಕಾರಿಯಾಗಿ ನನ್ನ ಜೊತೆಯಾಗಿ ರಣಕ್ಷೇತ್ರಕ್ಕೆ ನೀನು ಬರುವುದಾದ್ರೆ ಬಾ, ಇಲ್ಲವಾದ್ರೆ ನನ್ನ ಹೇಳಿಯಂತೆ ಇನ್ನು ಮುಂದೆ ಎಲ್ಲಿಯಾದ್ರೂ ಇಂಥ ಪದ ಹೇಳಬೇಕು. ನನ್ನ ಹಣ ಉಂಟು ನಿನಗೆ. ರಣ ಹೇಳಿಯೋ ನನಗೆ ಆಡಿದನು ತನ್ನೊಳಗಿಗೆ ಇವಳನು ತಿಳಿಯದೆ ಇನಿದಾದೆ ಶಿವನೇ ಮಾಡಲೇ ನಿನ್ನ ಗಡ ಚುಂಬನ ಕೂಡೆ ಬಾಗಲೇ ಆಡಿ ಬಂದಿಗೆ ಕೇಳು ಇವಳು ಬದ್ಧ ಆದದು ನುಡಿದ ಮಾಡಿದನು ನಮನಗಳ ಬೇಡಿದನು ಕೊಂಡಾಡಿದನು ನೋಡಿದನು ಬೇಡಿದನು ಕೊಂಡಾಡಿದನು ನೋಡಿದನು 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 ಎಂತಹ ವಿಚಿತ್ರವಾದ ಅನುಭವ ಇದು. ಒಡೆಯನ ಅಪ್ಪಣೆಯನ್ನು ಕೈಗೊಂಡು ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರನ್ನು ಜೊತೆಗಿರಿಸಿ ಆಯುಧಪಾಣಿಯಾಗಿ ರಥವೇರಿ ಕದಂಬ ಕಾಂತಾರವನ್ನು ಶೀಘ್ರವಾಗಿಯೇ ಬಂದು ಸೇರಿದ ಮಾನ. ಆದರೆ ಕದಂಬ ಕಾಂತಾರದ ಪ್ರದೇಶವನ್ನು ಸೇರಿದ್ದು ಹೇಳಲಾರದೇ ಇದ್ದ, ಈ ತನಕ ಅನುಭವಿಸದೇ ಉಳಿದ ಯಾವುದೋ ಒಂದು ವಿಶಿಷ್ಟವಾದಂತಹ ಅನುಭವ ನಮಗಾಗುವುದಕ್ಕೆ ಪ್ರಾರಂಭವಾಯಿತಲ್ಲ. ಎಲ್ಲಿ ನೋಡಿದರೂ ದಿವ್ಯ ಪ್ರಭೆಯಿಂದ ಈ ಕಾಂತಾರ ಶೋಭಿಸ್ತದೆ. ಖಗಮೃಗಗಳೆಲ್ಲ ತಮ್ಮದ್ದಾದಂತಹ ಜಾತಿ ವಿರೋಧವನ್ನು ಮರೆತು ಕಳೆದು ಸ್ನೇಹ ಸೌಹಾರ್ದದಿಂದ ಇಲ್ಲಿ ಬದುಕಲು ಸಾಗಿಸ್ತಾ ಇದೆ. ಸಾಧ್ಯವೇ ಇದೆ. ಜಾತ ಸಹಜವಾದಂತಹ ವಿರೋಧ, ಹಾವಿಗೂ ಮುಂಗುಸಿಗೂ, ಹುಲಿಗೂ ಹುಲ್ಲೆಗೂ,
ಯಾವ ಕಾರಣಕ್ಕೆ ವಿರೋಧ ಅಂತ ಇಲ್ಲ, ಅದು ಆ ಜಾತಿಯಲ್ಲಿ ಹುಟ್ಟಿದ್ದಕ್ಕಷ್ಟೇ ವಿರೋಧ. ಯಾವ ಕಾರಣಕ್ಕೂ ಪ್ರಕೃತಿಯ ಈ ಧರ್ಮವನ್ನು ಬಿಟ್ಟು ಮುಂದುವರಿಯುವುದಕ್ಕೆ ಅವುಗಳಿಗೆ ಸಾಧ್ಯವಾಗುವುದಿಲ್ಲ. ಆದರೆ ಈ ಕ್ಷಣದಲ್ಲಿ ನಾನಿಲ್ಲಿ ಕಾಣುತ್ತಿರುವುದೇನನ್ನು, ಅಂತಹ ಮೃಗಗಳಲ್ಲಿ ಆದರೂ ವಿರೋಧ ಭಾವ ಇಲ್ಲ, ಪರಸ್ಪರ ಸ್ನೇಹ ಕಾಣಿಸ್ತದೆ. ಹಾಗಿದ್ದರೆ ಪ್ರಕೃತಿಯನ್ನು ಮೀರಿದ ಒಂದು ಗುಣವನ್ನು, ಸ್ವಭಾವವನ್ನು ಇಲ್ಲಿ ಕಾಣುವುದಕ್ಕೆ ಹೇಗೆ ಸಾಧ್ಯ ಆಯಿತು? ಹೋ, ಪಕ್ಕನೆ ನೆನಪಿಗೆ ಬಂತು, ಎಲ್ಲ ಇಲ್ಲಿ ನೆಲೆಸಿರುವಂತಹ ಹೆಣ್ಣಿನ ಕಾರಣಿಕ ವಿಶೇಷವೇ ಇರಬೇಕು. ಆದ್ದರಿಂದಲೇ ಅವಳನ್ನು ಕಾಣುವಂತಹ ಉದ್ದೇಶದಿಂದ ಅರಸುತ್ತಾ 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 ಮುಂದೆ ಬಂದು ಆ ಬೆಳಕಿನ ಮೂಲ ಸ್ಪಷ್ಟವಾಗಿ ನನ್ನ ಕಣ್ಣುಗಳಿಗೆ ಗೋಚರಿಸಿದರು. ಕೋಟಿ ದಿವಾಕರ ತೇಜಸ್ಸಿನಿಂದ ರಾರಾಜಿಸುತ್ತಾ ಕಾಂಚನದ ಉಯ್ಯಾಲೆಯನ್ನೇರಿ ಲೀಲಾಜಾಲವಾಗಿ ತೂಗುತ್ತಿರುವ ಈ ತಾಯಿಯನ್ನು ಗಮನಿಸಿದರೆ ಎಂತಹ ನಾಸ್ತಿಕನಾದರೂ ಎದ್ದು ಬಂದು ಕೈ ಮುಗಿಯಲೇಬೇಕು. ಲೋಕದ ಸಮಸ್ತ ಶ್ರದ್ಧಾನ್ವಿತರ ಭಾವವೇ ಇಂದಿನ ದಿನ ನಾರೀ ರೂಪವನ್ನಂತೂ ಕದಂಬ ಕಾಂತಾರವನ್ನು ಅಲಂಕರಿಸಿತು ಅನ್ನುವಂತಹ ಭಾವ ಉದ್ದೀಪನಗೊಳ್ಳುವುದಕ್ಕೆ ಪ್ರಾರಂಭವಾಗಿದೆ. ತಬ್ಬ, ಎಂತಹ ಆರಾಧಕವಾದಂತಹ ಸೌಂದರ್ಯ ಇದೆ. ಹೆತ್ತಬ್ಬೆಗಿಂತಲೂ ಅತಿಶಯವಾದ ಭಕ್ತಿ ಗೌರವ ಆ ತಾಯಿಯನ್ನು ನೋಡಿದ ಕ್ಷಣದಲ್ಲಿ ಅಂತರಂಗದಲ್ಲಿ ಮೂಡುವುದಕ್ಕೆ ಪ್ರಾರಂಭವಾಗಿದೆ. ರಾಕ್ಷಸರಾದರೇನು, ಒಬ್ಬಾಕೆ ತಾಯಿಯ ಬಸಿರಿಂದಲೇ ಹೊರಗೆ ಬಂದವರು ಹೌದು ತಾನೆ, ಅಪ್ಪಯ್ಯನಿಂದಲೇ ಬೇಕಾದ ಸಂಸ್ಕಾರವನ್ನು ಗಳಿಸಿದವರು ಹೌದು ತಾನೆ, ಯೋಗ್ಯರಾದಂತಹ ಗುರುಗಳಿಂದ ಹಿತೋಪದೇಶದ ಪಾಠಗಳನ್ನು ಅನುಭವಿಸಿದವರು ತಾನೆ. ಆಮೇಲೆ ಬದುಕಿನಲ್ಲಿ ನಾವು ಸಾಗುವಂತಹ ಪಥದಲ್ಲಿ ವಿಚಲನೆ ಆಗಿರಬಹುದು. ರಜತಮ ಸನ್ಮಿಶ್ರವಾದಂತಹ ಸ್ವಭಾವ ಮೇಳೈಸಿದ ಕಾಲಕ್ಕೆ ಮೊದಲಿದ್ದಂತಹ ವಿವೇಕವೆಲ್ಲ ಮಸಡಿಸಿ ಅನ್ಯಾಯವೆಂದು ಪ್ರಪಂಚದವರು ಗುರುತಿಸುವಂತಹ ದಾರಿಯಲ್ಲಿ ನಾವು ಕ್ರಮಿಸಿದ್ದಿರಬಹುದು. ಆದರೂ ಈ ಕ್ಷಣಕ್ಕೆ ಜಾಗೃತವಾದಂತಹ ವಿವೇಕ ನಮ್ಮನ್ನು ನಾವು ತಿದ್ದಿಕೊಳ್ಳುವುದಕ್ಕೊಂದು ಸನ್ನಿವೇಶವನ್ನು, ಸಂದರ್ಭವನ್ನು ಈ ಲೋಕಜನನಿ ಒದಗಿಸಿಕೊಟ್ಟಿದ್ದಾಳೆ ಅನ್ನುವಂತೆ ಎಚ್ಚರಿಸ್ತಾ ಇದೆ. ಹೌದಲ್ಲ, ಕರುಣಾ ಸಿಂಧುವಂತೆ ಯಾಕೆ ಆಕೆಗೆ ಕರುಣಾ ಸಿಂಧು ಅನ್ನುವ ಹೆಸರು ಬರ್ತದೆ? ಇದರಲ್ಲಿ ನಾವು ಎಂಥದ್ದೇ ಅಪರಾಧ ಮಾಡಿ, ಮಹಾಪಾತಕವನ್ನೇ ಮಾಡಿ, ಪ್ರಪನ್ನ ಮಾನಸನಾಗಿ ಪಾದಮೂಲದಲ್ಲಿ ಶರಣಾಗತಿಯನ್ನು ಹೊಂದಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನುವ ಭಾವದಿಂದ ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಆತನಕದ ಅಪರಾಧವೆಲ್ಲವನ್ನು ಮನ್ನಿಸಿ ಅವನ ಕುರಿತಾಗಿ ಅನುಗ್ರಹವನ್ನು, ಕಾರುಣ್ಯವನ್ನು ಸದಾಕಾಲ ಪ್ರಕಟಿಸುವಂತಹ ಮನಸ್ಥಿತಿಯನ್ನು ಹೊಂದಿದವು. ಅಹುದಲ್ಲ, ಪ್ರಪಂಚದಲ್ಲಿ ನಡೆಯುವವನು ಎಡವುವುದು ಸಹಜ. ಎಡವುವುದೇ ನನ್ನ ಸ್ವಭಾವ ಅಂತ ಮತ್ತೆ ಮತ್ತೆ ಎಡವುತ್ತಾ ಹೋಗಬೇಕಾದದ್ದಲ್ಲ. ಇಲ್ಲಿಯಾದರೂ ಒಂದು ಹಂತದಲ್ಲಿ ಎಡವಿದ್ದೇವೆ ಎನ್ನುವುದು ಅರಿವಾದ ಕ್ಷಣಕ್ಕೆ ಮತ್ತೆ ಎಡವದೇ ಇದ್ದಂತಹ ಒಂದು ದಾರಿಯನ್ನು ನಾವು ಅರಸಿಕೊಂಡು ಹೋಗಿ ಮುಂದಾಗಬೇಕಾಗುತ್ತದೆ. ಬುದ್ಧಿ ಅನ್ನುವುದು ವಿಕಸನಗೊಳ್ಳುವುದಕ್ಕೆ ಯಾವ ಮುಹೂರ್ತವನ್ನು, ಯಾವ ಮುಹೂರ್ತಿಕನು ಪ್ರಪಂಚದಲ್ಲಿ ನಿರ್ಣಯಿಸಲಿಲ್ಲ. ಯಾವ ಕಾಲಕ್ಕೆ ಯಾವನಿಗೂ ಆ ಬುದ್ಧಿ ಜಾಗೃತವಾಗಬಹುದು. ಬಹುಶಃ ಶುಂಭದರೆ ಒಬ್ಬೊಬ್ಬನನ್ನು ಕದಂಬ ಕಾಂತಾರಕ್ಕೆ ಕಳುಹಿಸಿಕೊಟ್ಟದರ ಹಿನ್ನೆಲೆ ಇದೇ ಇರಬೇಕು. ಕೇವಲ ಕಾಮುಕತನದಿಂದ ವ್ಯವಹರಿಸಿದ ನಮ್ಮೊಡೆಯ ಅಂತ ನಾನು ಭಾವಿಸಿದ್ದೆ. ಆದರೆ ಈಗ ನನಗೆ ಅರಿವಾಗುತ್ತದೆ, ಬಂದವರು ಏನು ಅನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ ಈಕೆಯನ್ನು ಹೊಂದುವಂತಹ ನಿರ್ಣಯಕ್ಕಾಗಿ ಅವ ಮುಂದಾಗಿದ್ದಾನೆ ಅನ್ನುವುದು ಸ್ಪಷ್ಟ. ಅಲ್ಲದೆ ಹೋದರೆ ಒಬ್ಬಳಾಕೆ ಹೆಣ್ಣನ್ನು ಗೆಲ್ಲುವುದಕ್ಕೆ ತನ್ನ ಮಂದಿಗಳನ್ನು ಕಳುಹಿಸಿಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ತಾನು ಅನ್ನುವುದಕ್ಕಿಂತ ಮೊದಲು ತನ್ನನ್ನು ಅನುಸರಿಸಿ ಬಂದವರಿಗೆ ಒದಗಿಸಿಕೊಟ್ಟಂತಹ ಮಹಾನುಭಾವ ನಮ್ಮೊಡೆ. ಆದ್ದರಿಂದಲೇ ಮಹಾದೇವಿಯ ಸೌಭಾಗ್ಯ ದರ್ಶನವಾದರೂ ಅವನಿಗಿಂತ ಮೊದಲು ಅವರನ್ನು ಅನುಸರಿಸಿ ತನಕ ಒದಗಿ ಬಂದಂತಹ ನಮಗೆ ಸಿಗಬೇಕು. ಅಲ್ಲದಿದ್ರೇನು, ಲೋಕಜನನನ್ನು ಕಾಣುವುದಕ್ಕೆ ಅವನೇ ಮೊದಲು ರಥ ಹರಿಸಬೇಕಿತ್ತು. ಅವ ಇನ್ನೂ ಹೊರಡಲಿಲ್ಲ. ಹಾಗಿದ್ರೆ ಏನನ್ನು ಧ್ವನಿಸ್ತದೆ? ತನ್ನವರೆಲ್ಲ ಸೇರಬೇಕಾದವರಿಗೆ ಸೇರಿ ಈ ಭಾವವನ್ನು ನಾವು ಹೊಂದಿದ್ದಾನೆ. ಆದ್ದರಿಂದಲೇ ಬಂದ ಊಳಿಗದಲ್ಲಿ ಯಾವ ಕಾರಣಕ್ಕೂ ಹಿಂದುಳಿಯುವುದು ಸಲ್ಲದು. ಆದರೂ ಮಾಡಬೇಕಾದ ಕರ್ತವ್ಯವನ್ನು ಅರಿತು ವ್ಯವಹರಿಸಬೇಕಾದ ವಿವೇಕವನ್ನು ಮರೆಯುವುದಕ್ಕೆ ಸಲ್ಲದು. ಅದಕ್ಕಾಗಿ ಈಕೆಯ ಪಾದಾರವಿಂದಗಳಿಗೆ ಪೊಡಮುಟ್ಟು ನನ್ನ ಅಂತರಂಗವನ್ನು ನಿವೇದಿಸಿಕೊಳ್ಳೋಣ. ಅಮ್ಮ
ಶಿವಭದ್ರೆ ನೀನೇ ಶುಂಭ ದಾನವ ಬಯಸಿದರೆ ಶುಂಭ ದಾನವ ಬಯಸಿದರೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ನಮೋ ನಮಃ. ಶುಭವಾಗಲಿ ಎದ್ದೇಳು. ಹಾ. ತ್ರಿಗುಣಾತ್ಮಿಕೆಯಾಗಿ ತ್ರಿಲೋಕಗಳನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವಳಾಗಿ ಇಂದಿನ ದಿನ ಸಾಮಾನ್ಯ ಹೆಣ್ಣಿನಂತೆ ಕದಂಬ ಕಾಂತಾರದಲ್ಲಿ ನೆಲೆನಿತ್ತ ನಿನ್ನದ್ದಾದಂತಹ ಮಹಿಮಾತಿಶಯಕ್ಕೆ ಇದೋ ಸಾವಿರ ಸಾವಿರ ಪ್ರಣಾಮಗಳು. ಒಳಿತಾಗಲಿ ನಿನಗೆ. ರಕ್ತಬೀಜ ನಾಮಕ ನಾನು ನಮ್ಮೊಡೆಯ ಶುಂಭ, ನಾನು ಅವನಿಗೆ ಹಳ್ಳಿಯ. ಓಹೋ. ಆದ್ದರಿಂದ ಅವನು ನನಗೆ ಮಾವ. ಆದರೆ ಏನಾಯ್ತಮ್ಮ ಇದು? ಏನ ಹಂಬಲಿಸಿದ ಹೊಂದುವುದಕ್ಕಾಗಿ ನಾನಾ ಯತ್ನಗಳಲ್ಲಿ ಮುಂದುವರಿದ. ಆದರೆ ಬಂದವರಾರು ಹಿಂದೆ ಮರಳಿ ಬರಲೇ ಇಲ್ಲ. ವೀರ್ಯಾತಿಶಯವನ್ನು ಪ್ರಕಟಿಸಿ ನಿನ್ನನ್ನು ಸ್ವಾಧೀನ ಮಾಡಿಕೊಳ್ಳುವಂತಹ ಉದ್ದೇಶದಲ್ಲಿ ನಮ್ಮೊಡೆಯ ವಿಫಲನಾದನೋ ಪೂರ್ಣ ಫಲಿತಾಂಶ ಬರಬೇಕು ಅಂತಾದ್ರೆ ಕಾರ್ಯಕ್ರಮ ಮುಗಿಬೇಕು. ಇಲ್ಲ ಇನ್ನುಂಟು ಅವಧಿ. ಇಲ್ಲದಿರುವ ಇಷ್ಟರಲ್ಲೇ ನಿವೃತ್ತನಾಗಬೇಕಿತ್ತು. ಪ್ರವೃತ್ತನಾಗಿಯೇ ಇದ್ದಾನೆ. ಆಯುಧವನ್ನು ಜಡಪಿಸಿ ಮಣಿರಥವನ್ನೇರಿ ಮೂಲಬಲ ಸಹಿತವಾಗಿ ಹೊರಟು ಹೊತ್ತಿನಿಂದ ಹೊರಗೆ ಒಂದು ಕಾಲಿಟ್ಟಾಗಿ ನಾನೇ ತಡೆ ನಿಲ್ಲಿಸಿ, ಮಾವ ನೀವು ಹೋಗುದು ಬೇಡ, ನಾನೇ ಅತ್ತೆ ಹೋಗ್ತೇನೆ. ಓ, ಮಾವನಿಗಿಂತ ಮುಂಚೆ ಅಲ್ಲಿಗೆ ಹೋಗಬೇಕಂತ ಮನಸ್ಸಾಗಿದೆ. ನಾನೇ ಅತ್ತೆ ಹೋಗ್ತೇನೆ, ಅತ್ತೆಯನ್ನು ಇತ್ತ ಕರೆತರ್ತೇನೆ. ಓ, ಹೀಗೆ ಹೇಳಿ ಬಂದಿದ್ದೇನೆ. ಕುಂದಣದ ಅಂದಣದೊಂದಿಗೆ ಬಂದಿದ್ದೇನೆ. ಇನ್ನು ಅತ್ತ ಇತ್ತ ಅಂತ ಆಲೋಚನೆ ಮಾಡಿ ಸುಮ್ಮನೆ ಹೊತ್ತು ಕಳೆಯಬೇಕು. ನೀನು ಬಂದು ಅಂದಣವನ್ನು ಏರಿದ್ರೆ ನಾವೇ ಹಗಲು ಕೊಟ್ಟು ನಮ್ಮವರ ಹೊಗಳಿಕೆಯ ಶೇಂಕಾರದಲ್ಲಿ ನಿನ್ನನ್ನು ಶೋಣಿತಾ ನಗರದ ಅರಮನೆಗೆ ಸೇರಿಸಿ ನಮ್ಮ ಒಡೆಯನೊಂದಿಗೆ ನಿನ್ನ ವಿವಾಹವನ್ನು ನಡೆಸಿ ಅನವರತ ನಿನ್ನ ಪಾದ ಸೇವೆಯ ಮೂಲಕವಾಗಿ ಬದುಕಿನ ಸಾರ್ಥಕ್ಯವನ್ನು ಹೊಂದಬೇಕು ಅನ್ನುವಂತಹ ಯೋಚನೆಯಿಂದ ಬಂದಿದ್ದೇನೆ. ನನ್ನ ಆಲೋಚನೆ ಕೈ ಕೊಡುವ ಹಾಗೆ ಸಂಪೂರ್ಣ ಅನುಗ್ರಹ ಕೊಟ್ಟು ನಡೆಸಬೇಕು. ರಕ್ತಬೀಜಾಕ್ಷ, ಅತ್ತ ಇತ್ತ ಅಂತ ಆಲೋಚಿಸುವುದಕ್ಕಿಲ್ಲ. ಮುಂದೆ ನಿನ್ನ ಗತಿ ಎತ್ತ ಅಂತ ನಾನು ಭಾವಿಸಬೇಕಾಗಿದೆ, ಒದಗಿಸಿಕೊಡಬೇಕಾಗಿದೆ ಅಷ್ಟೇ. ಬಹಳ ದೂರದಿಂದಲೇ ಕ್ರಮಿಸಿ ಬಂದೆ. ನನ್ನೆಡೆಗೆ ಸಾಗಿ ಬಂದ ನಿನ್ನನ್ನು ನಿನ್ನನ್ನು ಹೊಂದಿ ಬಂದ ಮಂದಿಗಳು ನೋಡಿದನು ಕಲಿರಕ್ತ ಬೀಜನು ಹಾಗೆ ಅಡಿಗಡಿಗೂ ಹಾಡಿ ಹೊಗಳಿದರು. ಅವರು ಕಲಿ ಹೇಳ್ತಾರೆ, ಎಂಥದ್ದು ಕಲಿಗಳು ನನಗೆ ಗೊತ್ತಾಗುದು. ಕಲಿಯುವುದಕ್ಕೆ ಉಳಿದಿದೆ ಎನ್ನುವ ಅರ್ಥದಿಂದಲ್ಲ ಅವರು ಹಾಗೆ ಆಡಿದ್ದು. ಮತ್ತೆ ಪ್ರಪಂಚದಲ್ಲಿ ಅಸಾಧ್ಯವಾದನ್ನು ಸಾಧಿಸಬಹುದಾದ ವರ್ಚಸ್ಸಿಗೆ ಕಲಿತನ ಅಂತ ಹೆಸರು. ಇಲ್ಲಿಯವರೆಗೆ ನಿನ್ನೊಡೆಯ ಶುಂಭಾಕ್ಯ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ, ತನ್ನನ್ನು ತಾನು ವಿಸ್ತರಿಸಿಕೊಂಡ ಬಗೆ, ಪ್ರಪಂಚದಲ್ಲಿ ತನ್ನನ್ನು ತಾನು ಸ್ಥಾಪಿಸಿದ ರೀತಿ ನೀತಿ ಗತಿಗಳು, ಇವೆಲ್ಲದರಲ್ಲಿ ನಿಮ್ಮೆಲ್ಲರ ಕೊಡುಗೆ ಅಧಿಕವಾಗಿದೆ ಅನ್ನುವುದು ಇಲ್ಲಿಗೆ ತಾತ್ಪರ್ಯವಾಗುವುದಿಲ್ವೇ? ಭಕ್ತಿಯಿಂದಲೇ ಅಡಿಗರಗಿದೆ. ಭಕ್ತಿಯ ಸರಪಳಿಯಿಂದಲೇ ನನ್ನನ್ನು ಬಂಧಿಸುವುದಕ್ಕಾಗಿ ನೀನು ಮುಂದಾದೆ. ಹೂವಿನಿಂದ ಹೊರಟ ಪರಿಮಳ ಆಗ್ರಾಣಿಸುವುದಕ್ಕೆ ಹಿತವೆನಿಸುತ್ತದೆ ಎನ್ನುವ ಕಾರಣದಿಂದಲಾಗಿ ಮುಷ್ಟಿಯಿಂದ ಅದುಮಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆಯೇ? ಹೂ ಹುಡಿಯಾಗಿತ್ತು, ಪರಿಮಳ ಹೊರಗೋದು. ಬೀಸಿ ಬರುವ ತಂಗಾಳಿಗೆ ಬಂಧನ ಉಂಟೆ? ಅಯ್ಯೋ, ಮೈಯಿಗೆ ಹುಟ್ಟಿದ ಹಿತವಾದ ಅನುಭವವಾಗಿದ್ದು ಗಾಳಿ ಆಚೆಗೆ ಸಾಗಿ ಹೋದಿ. ಬಿಸಿಲ ಬೇಗೆಗೆ ಬಸವಳಿದು ಉಂಟಾದ ತೃಷಿಯ ಪರಿಹಾರಕ್ಕೆ ಬೇಕಾಗಿ ತಂಪಿನ ಅನುಭವ ನೀಯಬಹುದಾದ ಚಂದ್ರಮನ ಬೆಳದಿಂಗಳನ್ನು ಬೊಗಸೆಯಿಂದೆತ್ತು ಕುಡಿದು ತೃಷೆಯನ್ನು ಇಂಗಿಸುವುದಕ್ಕೆ ಬರ್ತದೆ. ಕುದಿದ ಮನಸ್ಸಿಗೆ ನೆಮ್ಮದಿ ಕೊಟ್ಟಿತ್ತು, ಆದ್ರೆ ಒಣಗಿದಂತಹ ಗಂಟಲಿಗೆ ಯಾವ ಪ್ರಯೋಜನವಾಗಲಿಲ್ಲ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವುದಕ್ಕೆ ಹೊರಟು ಬಂದೆಯಲ್ಲ. ಲೋಕದ ಭಾವುಕರ ಭವ ಬಂಧನವನ್ನು ಹರಿಯುವ ಭಾವಕಿಗೆ ಮಾಂಗಲ್ಯದ ಬಂಧನವೇ? ನಿನಗೆ ಮಾಂಗಲ್ಯವೇ ಇಲ್ಲ, ಮತ್ತೆ ಸರ್ವ ಮಂಗಲ ಲೋಕಜನನಿ
ಶುಂಭನೇ ಅಂತ ನೀನು ಅಡಿಗರಗಿದೆಯಲ್ಲ. ಲೋಕದ ಮಾಂಗಲ್ಯವನ್ನು ಮಂಗಳವನ್ನು ಒದಗಿಸಿಕೊಡ ಕಾರಣಕ್ಕಾಗಿ ನನ್ನನ್ನು ಸರ್ವ ಮಾಂಗಲ್ಯ ಅಂತ ಆರಾಧಿಸಿದರು. ಈಗ ಲೋಕಪಾಲಕ ಅಂತ ಇವನೇ ಇದ್ದಾನಲ್ಲ ಸ್ಥಾಪಿತನಾಗಿ. ಆದರೂ ಯೋಚಿಸಿದರೂ ನಬ್ಬೆಗೂ ನಾನು ಅಬ್ಬೆಯ ಸ್ಥಾನದಲ್ಲಿದ್ದೇನೆ. ಹೌದು, ನೀನು ಬೇಕಾದ್ರೆ ಯಾವ ಸಂಬಂಧವನ್ನು ಮೇಳೈಸಿಕೊಳ್ತು. ಶುಂಭವದೇ ನನ್ನ ನಿರ್ಧಾರ ಹೌದು ಅಂತಾದ್ರೆ ಸಂಕಲ್ಪ ಮಾತ್ರದಿಂದ ಯಾವ ಸಾಧ್ಯವಾಗಿಸುತ್ತಿದ್ದೆ. ಶಾಂತಂ ಪಾಪು ಆ ಶಬ್ದ ಒಂದು ಹೇಳಬೇಡಮ್ಮ. ನಿನ್ನ ನೆಲೆಯಲ್ಲಿ ನಿನ್ನ ನೆಲದಲ್ಲಿ ನಿನಗೆ ಅವನು ಸ್ವಾಮಿಯಾದ ಕಾರಣಕ್ಕಾಗಿ ನೀನು ಹಾಗೆ ಆಡಬೇಕಷ್ಟೇ. ಆದ್ರೆ ಯೋಚಿಸಿದರೆ ನಿನಗೆ ಸ್ವಾಮಿಯೇ ಹೊರತು ಲೋಕದಲ್ಲಿ ಅನಿಷ್ಟವನ್ನೇ ಮಾಡಿದ ಅನಾಚಾರವನ್ನು ಎಸೆದನಲ್ಲ. ಅಯ್ಯೋ, ಬೀಸು ನಡಿಗೆಯಿಂದ ನಡೆಯುವ ಕಾಲಕ್ಕೆ ಸಣ್ಣ ಪುಟ್ಟದಕ್ಕೆಲ್ಲ ಸ್ವಲ್ಪ ಆಘಾತ ಆಗಿದೆ, ಅದನ್ನೆಲ್ಲ ದೊಡ್ಡ ವಿಷಯ ಮಾಡ್ತೀನಿ. ಏನು ಬ್ರಾಹ್ಮಣರು ನಿಮಗೆ ಅನ್ಯಾಯ ಮಾಡಿದ್ರು? ಅಯ್ಯೋ ಹಾಗೇನಲ್ಲ, ಈಗ ಕಶ್ಯಪರೇ ಅಲ್ವ ಅಪ್ಪ ಅವನಿಗೆ. ದೇವತೆಗಳು ನಿಮಗೆ ಹಿಂಸೆ ಕೊಟ್ಟರು ಅಲ್ಲ, ಅವರು ಗೌರವ ಕೊಡ್ಲಿಲ್ಲ ಅಂತ ಖಂಡಿಸಿದಷ್ಟೇ. ಋಷಿ ಮುನಿಗಳನ್ನು ಅಗೌರವದಿಂದ ಕಂಡಿರಲ್ಲ, ಏನು ಅನ್ಯಾಯ ಮಾಡಿದ್ರು? ಅಲ್ಲ ಹಾಗಲ್ಲ, ಈಗ ಹವಿಸ್ಸೆಲ್ಲ ನಮಗೆ ಸಿಗಬೇಕು ಅಂತ ಒಂದು ಹಠ ಅವನಲ್ಲ. ಲೋಕದಲ್ಲಿ ಹಿತವನ್ನು ಸಾಧಿಸಿದ ಮಂದಿಗಳಿಗೆ ನಿಮ್ಮಿಂದಲಾಗಿ ಸೌಖ್ಯವಿಲ್ಲವಾಗ್ತದೆ ಅಂತಾದ್ರೆ ನಿಮ್ಮ ಸೌಖ್ಯವನ್ನ ಉಳಿಯ ಗೋಡೆ ಈಗ ಅವನ ಬೆಂಬಲಿಗರೇ ಹೆಚ್ಚಿರುವುದಮ್ಮ. ಅದೇ ಲೋಕಕ್ಕೆ ಸಂಖ್ಯೆಯವರಿಗೆ ಒಳ್ಳೇದು ಮಾಡಿದ್ದಾನೆ. ಈಗ ಬಹುಮತ ತೆಗೆದ್ರು ಅವನೇ ಹೆಚ್ಚಿನವರಿಗೆ ಒಳ್ಳೇದು ಮಾಡಿ. ಮತ್ತೆ ಹೆಚ್ಚಿನವರು ಯಾರು? ಎಲ್ಲರೂ ನಿಮ್ಮವರೇ. ಅದು ನಾವೇ ಹೆಚ್ಚಿರುವುದು. ಈಗ ಅದಕ್ಕೆ ಲೋಕಮಾರಕ ಶಕ್ತಿಗಳು ಲೋಕಭಾರಕರಾಗಿ ಗುರುತಿಸಿಕೊಂಡವರು. ಆದ್ದರಿಂದಲೇ ಹೊರೆಯನ್ನು ಕಳೆಯುವುದಕ್ಕಾಗಿ ನಾನು ಈ ಕಡೆಗೆ ಲೋಕದ ಮಂದಿಗಳ ಭಕ್ತಿಯ ಹರಕೆಯನ್ನಾದ್ದು ಈ ಕಡೆಗೆ ಸಾಗಿ ಬಂದಿದ್ದೇನೆ. ಅಂದರೆ ಕಾಲ ಕಾಮ ಕರ್ಮ ಇವುಗಳಿಂದ ಬಂಧಿತನಾಗಿರುವ ನಿನ್ನಡೆ ಶುಂಭ ಮೂರ್ಖ ಹೊಗಳವರ
ಮಲ ಜೋಡ ಮಣಿಗೆ ಕದಮಲ ಲೋಕಕ್ಕೆ ಕವಿಗೆ ಪದ ಮುಗದಾಗಿ ಕರಗ ಬೀಜನ ಬಜಿದ ಲೇಜಿಗೆ ಆ ಹರದೆ गिरीचा सेवा करतुले सेवा करतुले ಮುಂಜಾನೆ ಕಾರಡು ಲೋಕದ ಅಭ್ಯಾಸ ಸೇವೆ ಮಲ್ಪವೇ ಪಂಡ ಮನವರಿಗೆ ನೆನವರಿಗೆ ಮಲ್ತೊಂಡಾರತ್ತೆ ನಿಕ್ಲ ಸೇವೆ ನೀನು ಯಾರು ಕೈಗೂಟಾದ ಕೊರಿಯೇ ನಿಕ್ಲ ಬಂದ ಸೇವೆನಿ ಲೋಕದ ಅಪ್ಪಯ್ಯ ಯಾರೇ ಭಕ್ತಿನ ಸ್ವೀಕಾರ ಮಾಡ್ತೇವೆ ಈ ಸೇವೆ ಗೆಜ್ಜೆ ಸೇವೆ ರೂಪಡೆ ಸ್ವೀಕಾರ ಮಾಡ್ತೊಂಡೆ ಲೋಕದ ಅಪ್ಪಯ್ಯ ಎಂಕೆ ನಿರ್ತಮಲ ಸೇವೆ ಓಲ ಇಜ್ಜಾವೆ ಸಂತೋಷ ಅಂಡ್ ಸೇವಾ ಕರ್ತುಲೆ ನರದಂಬಗಳಂತೇನೆ ಪ್ರಪಂಚ ಏನು ಕೈ ಬಿಡಿಯಲ್ಲ ಅಪ್ಪಾಯ ಯಾವ್ದು ಕೈ ಬಿಡಯಾವೆ ಏನೊಂದು ನೆನವರಿಕೆ ಮಾಡ್ತಾನೆ ಒಮ್ಮೆ ಓದಿ ಬರ್ತಾವಡು ಏನೊಂದು ನೆನವರಿಕೆ ಮಾಡ್ತಾಡ ಮುಡಿತಿಮು ಮಾಡಾದ ಲೆಕ್ಕ ನಿಕ್ಕಲ ನಿರಲಾದಿ ಪ್ರಾತಾದೆ ನಿಕ್ಕಲ ಇಲ್ಲಾದೆ ಧನಲಕ್ಷ್ಮಿ ಆದಿ ಐಶ್ವರ್ಯ ಲಕ್ಷ್ಮಿ ಆದಿ ಭಾಗ್ಯಲಕ್ಷ್ಮಿ ಆದಿ ಅನ್ನಪೂರ್ಣೇಶ್ವರಿ ಆದಿ ಸಂತಾನ ಲಕ್ಷ್ಮಿ ಆದಿ ಒಂಜಿತ್ರ ಬತ್ತಾದಿ ಮತ್ತಿತ್ರ ನೂದಾದಿ ನೂದಿತ್ರ ಸಾರಾದಿ ಬೆರಿಸಾದಿ ಯಾದುಲ್ಲೇ ನಂಬುಲಾರಿಗೆ ಪುಟ್ಟು ಸೇರಿಗಾರೇ ಸಂತೋಷ ಅಪ್ಪಿನ ಸೇವೆನ ಬಾರಿ ಶ್ರದ್ಧೆ ಭಕ್ತಿ ಮಲ್ತರತ್ತೆ ಆಟ ಕೋಲ ನೇಮ ಜಾತ್ರೆ ಇಂಚಿತ್ತಾರೆ ಓದು ದೇವರ ಸೇವೆ ಮಲ್ತರತ್ತೆ ಯಾರಲ್ಲಿ ಅವೇ ಓಬಿ ಒಂಜಿ ಪೊತ್ತಗೆ ಅವಡು ಒಡಗೆ ಬಿದಾಟ್ಲಿ ಅವಡು ಅಪ್ಪೇ ಎತ್ತಾರ ನಾಡ ನಿಕ್ಕಲ ನೀರಲಾದಿ ಬಿರಾವಡೆ ಯಾರು ರಕ್ಷಣೆ ಮಲ್ಪೆ ನಂಬುದು ಬಲ್ಲೆ ನಂಬು ನಾಡಿಗೆ ಮುಂಡು ಮಂಡು ತೋಜಾರಿ ಗುರುಪುತ್ತರಲಿ ಬಿಡಿಯ ಭಗವತ್ರೆ ಕೊಡ್ತಾಡತ್ತೆ ಇನ್ನೊಂಚೂರು ಕಾಣಿಸ್ತಿಲ್ಲತ್ತೆ ಯಾನಲ್ಲಿ ಅವೇ ನಮ್ಮ ನಾಡ ಇಂಪುಂಡು ತೊಜಾದವರೇ ಐದಾದ ಬೇಗ ಕಾಯನ ಬಿಡ್ದು ಮಾಯನ ಸೇರ್ಲಿಕ್ಕೆ ದುಂಬು ಲೋಕದ ಹಬ್ಬ ಎಂಕೆ ಬೇರೆ ಬಂಡ ವ್ಯವಸ್ಥೆ ಮಾಡ್ತಾರೆ ಸಂತೋಷ ವಸಂತೆಲ್ಲ
ಹೊರಟಿದ್ದಾಳೆ. ಇನ್ನೊಂದು ಬಾರಿ ಇವಳನ್ನು ಕರಕುವುದಕ್ಕೆ ಹೋದೆವೆಂದಾದ್ರೆ ಅರುಣಾಸುರನ ಸಾವು ಖಂಡಿತ. ಆದರೆ ಒಂದಲ್ಲ ಒಂದು ದಿನ ಅರುಣಾಸುರ ಯೋಗ್ಯತೆ ಏನು ಅಂತ ಅವಳಿಗೆ ತಿಳಿಸಲೇಬೇಕು. ಆದರೆ ಅಲ್ಲಿವರೆಗೆ ಬದುಕಿ ಉಳಿಬೇಕಲ್ಲ. ಓ ನನ್ನ ಗುರುಗಳಿದ್ದಾರೆ, ಸುತ್ತಾಚಾರ್ಯರು ಗುರುಗಳು. ನಾವಿಯಾಗಿ ಒಂದು ಶುಂಭಾಕರನ್ನು ಮದುವೆ ಆಗ್ತಾನ್ಬಿಟ್ಟು ನಿಮ್ಮ ಮುಂದೆ ನಿಂತ ಒಂದು ಶುಂಭ. ನನ್ನ ಸತ್ಯಾಗತಿ ಎಂಬುದಾಗಿ ಭಾವಿಸಿದ್ರೆ ಅಸುರ ಕುಲಕ್ಕೆ ಮಾರಿಯಾದೆಯೋ? ನಿನ್ನನ್ನು ಬಯಸುವ ಶುಂಭ ನಾನೇ.
ತಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗಿರುವ ಅದನವ ಚಂದವ ಕರುಣೆಯ ನೋಡಿದೆಯಾ ಸವಾಲ? ಹೌದಮ್ಮ. ಮಕಾಂತಾರದಲ್ಲಿ ದುಷ್ಟರ ಮಂಡಿಗಳನ್ನೆಲ್ಲ ತುಂಬಿನಿಗೆ ಸಪಗಂಟಾಂತ ಸಂತೋಷಗೊಂಡಿಯೇನು ನೀನು? ಹೌದಮ್ಮ. ಆರಂಭದಲ್ಲಿ ಸುಗ್ರೀವನ ಸಂಧಾನ ಮೃದು ಬಿತ್ತು, ಸಂಗ್ರಾಮ ಉಂಟಾಯಿತು. ಓಂಕಾರ ಮಾತಂದ್ರೆ ಧೂಮ್ರಾಕ್ಷರನ್ನ ಸುಟ್ಟು ಭೀಕರಾಕೃತಿಯ ಕಾಣಿಕೆಯಾಗಿ ಚಂಡಮುಂಡರ ಶಿರಸ್ಸನ್ನೇ ಚಂಡ ಬಳಿಕ ರಕ್ತೇಶ್ವರಿಯಾಗಿ ರಕ್ತಬೀಜಾಕ್ಷಣ ಪ್ರಾಣವನ್ನು ಪಾನ ಮಾಡಿ ನೋಡಿದ್ದೇನೆ. ಈ ಶಾಂಭವಿ ರೂಪದಿಂದಲಾಗಿ ಶುಂಭ ನಿಶುಂಭರನ್ನೇ ಮಾಡಿ ತುಂಬಿನಿಯ ಭಾರವನ್ನು ಕಳೆದುಕೊಟ್ಟಿದ್ದೇನೆ. ಇನ್ನು ಮುಂದಕ್ಕೆ ಕಳದ ಭೀತಿ ನನಗಿಲ್ಲ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷರಾಗಿ ನನ್ನ ಮಗನೇ. ಅಮ್ಮ, ಮುಂದೆ ಕಷ್ಟ ಒದಗಿದ್ರೆ ಏನು ಮಾಡ್ಬೇಕಮ್ಮ ನಾವು? ಈ ಬಗೆಯಿಂದ ಕಾಣಸಿಗುವುದು ನಾನಲ್ಲ. ಆದರೂ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋದಾಗೊಬ್ಬ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯೆಂಬ ಅಭಿಧಾನದಿಂದ ನಾವು ಹುಟ್ಟಿ ಬರುವುದಕ್ಕಿದ್ದೇನೆ. ಆ ವೇಳೆ ಶುಂಭ ನಿಶುಂಭರನ್ನು ಮತ್ತೆ ಇರುವರು ದಾನವರನ್ನ ಸಂಹಾರ ಭಾರವನ್ನು ನಾ ಕಳೆದುಕೊಳ್ಳುವುದಕ್ಕಿದ್ದೇನೆ. ರಪಾಲ ಗಮನಿಸಿದೆಯ? ಸಮರ ಭೂಮಿಯಿಂದ ತಲೆಮರೆಸಿಕೊಂಡಿದ್ದಾನೆ ಶುಂಭನ ಮಾತ್ಯಾರುಣ ದೈತ್ಯ. ಅವನ ವಧೆಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾ ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಡ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರ ಎಂಬ ಅಭಿಧಾನವನ್ನು ಅರುಣನ ಪ್ರಾಣವನ್ನೇ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ಸುರಪಾಲ, ಲೋಕದ ಕಷ್ಟವುದು ದೂರವಾಗಿದೆ. ಲೋಕದ ಮಂದಿಗಳು ಸೌಖ್ಯವನ್ನು ಹೊಂದಿದವರಿದ್ದಾರೆ. ಎಲ್ಲವರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಅರುಣದಲ್ಲಿ ತುಮನತರ ಮೆರೆದನು ರಾಜದಲ್ಲಿ ನಾಗದಲ್ಲಿ ಕದಂಬ ಕಾಂತಾರದಲ್ಲಿ ದಾನವರನ್ನು ವಧಿಸಿದಂತಹ ರೀತಿ ಇದುವೇ ಅಲ್ವೇ ದೇವಿ ಮಹಾತ್ಮೆ. ದೇ ಎನ್ನುವುದನ್ನು ದೇಹ ಶುದ್ಧಿ, ವಿಯಿಂದ ವಿದ್ಯಾಪ್ರಾಪ್ತಿ, ಮಾಯಿಂದ ಮಹಾಲಕ್ಷ್ಮಿ ಒಲಿಯುವಳು, ಹಾದಿಂದ ಹರಿಹರನ ಪದಾಬ್ಜ ದೊರೆಯುವುದು, ಮೇಯಿಂದ ತ್ರೈಲೋಕ್ಯ ಒಲಭಿಸುವುದು. ಇದೇ ಅಲ್ವೇ ದೇವಿ ಮಹಾತ್ಮೆ. ಇದನ್ನು ಕಂಡ ನಾವು ನೀವು ವೇಗಳ ಧನ್ಯರು. ಯಾರು ಆಡಿದರೋ, ಯಾರು ನೋಡಿದರೋ, ಯಾರು ಆಡುವುದಕ್ಕೆ ಅನುವನ್ನು ಮಾಡಿಕೊಟ್ಟರು, ಯಾರು ನೋಡಿದರೋ ಅವರೆಲ್ಲರಿಗೂ ಕೂಡ ಕಟೀಲು ಭ್ರಮರಾಂಬಿಕೆಯು ಮಹಾಗಣಪತಿಯು ಸನ್ಮಂಗಳನ್ನು ಉಂಟು ಮಾಡಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಕಥಾಭಾಗಕ್ಕೆ ಮಂಗಳ ಹಾಡುವರೆ ಸಭಿಕರಲ್ಲಿ ಭಾಗವತರಲ್ಲಿ ಅಪ್ಪಣೆ. ಶ್ರೀಧರದಿ ಜನೇಂದ್ರಯದು ಮಧುರ ಬಲಿ ಮಮದಾಗದಯನ ಹೃದಯಗಳ ತುಳಿದ ಮುದರ್ಯನ ಮಾತದ ಕೀರ್ತಿಯ ಬಗೆದಿರುವುದ ಬೇಡಗಾದ ಬೆಳಗ ಶೋಭಾ ಯೋಳು ಪ್ರಜರಾಂತ ಪರಪುರ ಯೋಳು ಪ್ರಜರಾಂತ ಪರಪುರ ಸ್ಥಿರವಾಗಿ ನೆಲೆಯಾದ ಭ್ರಮರಾಮಿಗ ಶರಣಾಗತ ಪರಿಭಾಗದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಗೆ ಮಂಗಲಂ ಗಲ ಮಂಗಲಂ ಗಲ ಮಂಗಲಂ. ಪಟ್ಟಗೋಡು ಶ್ರೀಮಾನ್ ವೆಂಕಟಕೃಷ್ಣ ಮತ್ತು ಕುಟುಂಬಸ್ಥರು ಮತ್ತು ಪಟ್ಟಗೋಡು ಶ್ರೀಮಾನ್ ವೆಂಕಟಕೃಷ್ಣ ಮತ್ತು ಕುಟುಂಬಸ್ಥರು ಹತ್ತಿಗಾರು ಕುಶಾಲಗಾರು ಮೋಜುಗಾರು ತಮ್ಮ ಕೀರ್ತಿಯನ್ನು ಮೂಲೋಕಗಳನ್ನು ಅಳೆದುಕೊಟ್ಟಿದ್ದ ಕಾಂಚನ ಮೇಲೆ ಕೃಷ್ಣ ರಂಗನಾಯಕರ
ಆವಾಗಿದ್ದ ಪರಿಪೂರ್ಣ ನಿರೋಧಾಭ್ಯ ಈಗ ಅಲ್ಲಿಟ್ಟ ಮಹಾಗಣಾಧಿಪತೈ ವ್ಯವಹಾರ ಮಹಾದೇವ ಅಭೀಸಿತಾದ ಸಿದ್ಧತೆ ಪುಲಿಧ್ವಜಂ ತ್ವರೇರಪಿ ಸರ್ವವಿಘ್ನ ವಿಜಯತಸ್ಮೈ ಗಣಾಧಿಪತಯೇ ನಮಃ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಮಹಾಗಣಪತಿ ಅನನ್ಯ ಭಕ್ತಿಯುಕ್ತಾದ ಪರಮಹಾಂಗಿತ್ಯವು ಪರಮಾನಂದ ಸೇವಾ ಕಾರ್ಯಕ್ರಮ ಅಗ್ನಿಮುಖ ದೇವಮುಖ ಬ್ರಾಹ್ಮಣ ಮುಖ ಕಲಾಸೇವೆ ಮುಖಾಂತರ ಆರಾಧನೆ ಅಂತ ವಿಶೇಷವಾದ ಪುರಾಣ ಪುಣ್ಯ ಕಥಾಭಾಗಗಳಿಗೆ ಆಯ್ಕೆ ಅಂತ ಸೇವಾ ಮಂಡಳಿ ಮುಖಾಂತರ ನರಗುತ್ತ ಅರ್ಪಣೆ ಸೇವಾ ವ್ಯವಸ್ಥೆಯ ಲೋಪದೋಷ ಕ್ಷಮೆಗಳನ್ನು ಸೇವೆಯನ್ನು ಪರಿಪೂರ್ಣಕೊಂಡು ಸಾನ್ನಿಧ್ಯಗಳು ಸ್ವೀಕಾರಂತ ಸುಪ್ರಸಂತ ಪ್ರಸಾದಂತ ಬಾಳ ವ್ಯವಹಾರ ಕ್ಷೇತ್ರದಲ್ಲಿ ಅವರ ಸನ್ಮಂಗಳವಾಗ್ತಿದ್ದಾರೆ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪದ ವಿಶೇಷವಾದ ಆಗಳ ನಾನಾ ಎಲ್ಲ ಕೆಲವು ಆ ಭೂಮಿಗಳು ನೇಕಾರಂದು ಬಡಾಂತ ಸೇವಾಭಾಗ್ಯ ಸನ್ನಿಧಾನದಕ್ಕೆ ನಾನಾತುಗಾದ ರೂಪೋತ್ಸವ ನಟರುಳ್ಳಂತಾಯ ಪುಣ್ಯ ಪ್ರಸಾದನೆ ಯಜಮಾನ ದಂಪತಿಗಳಿಗೆ ಸಕುಟುಂಬಂ ಕೊಡು ಸರ್ವಮಂಗಲ ಮಂಗಲಲ್ಲಿ ಶಿವೇ ಶರಣ್ಯ ಒಳ್ಳೆ ನಿಮ್ಗೆ ದೇವರ ಎದುರು ಮನೆ ಬರ್ತಿ ಒಳ್ಳೆ ಈಗ ತೀರ್ಥ ಪ್ರಸಾದಕ್ಕೆ ಅಂತಂದ್ರೆ ಅವ್ರು ಕೌಟುಂಬಿಕ ವೈದ್ಯೋ ನಾರ ಯಾವ ದೇವತಾರಾಧನೆ ವಿನಾಯಕ ದೇವತಾರಾಧನೆ ಅಗ್ನಿಮುಖ ಸೇವಾ ವ್ಯವಸ್ಥೆ ಕಲಾ ವ್ಯವಸ್ಥೆ ಸೇವಾ ವ್ಯವಸ್ಥೆ ಬರುತ್ತದೆ ಈ ಸುಪ್ರಂ ಸ್ವೀಕಾರ ಅನುಗ್ರಹ ವಿಶೇಷ ಪ್ರಸಾದ ಅಂತಾದ್ರೆ ನಿಂಗಳ ಸಕಲ ಇಷ್ಟಾರ್ಥದಾಯಕಿ ಅಂತ ರಕ್ಷಾಸ್ತ್ರ ಕಾಪಾಡುತ್ತಾರೆ ಈ ಜಾಗದ ಕೊಯ್ದರಿ ಗೃಹ ಪ್ರವೇಶ ಅಂತ ಮಹಾತಾಯಿನ ಸೇವೆ ಅಂತ ಈ ಗೃಹ ಪ್ರವೇಶ ಸುಮ್ಮನೆ ಲಗ್ನ ಪ್ರಾಪ್ತಿ ದ್ವಾರ ಈ ಜಾಗ ಸ್ಥಿರವಾದ ಸಂಪ್ರಾಪ್ತಿ ವಿಶೇಷವಾದ ಬಾವಳಿ ಮಾತ್ರ ನೆಮ್ಮದಿ ಸೌಖ್ಯ ಸನ್ಮಂಗಲ ದಂಪತಿಗಳಿಗೆ ಸೇವಾ ಪುಣ್ಯ ಪ್ರಸಾದ ಕೊಡುವುದು ಒಂದು ವಯಕ್ಕೆ ಆಕ ಪುಷ್ಪ ಪೂರ ಹಾಕ್ಲಿಕ್ಕೆ ನೋಡು ಆ ತಟ್ಟೆ ಕಾಲಂತ ಹೆಂಗುಕೊಳ್ಳ ಹಿಂಗುಳ್ಳ ಜೋಗುಳ್ಳ ಆ ತಟ್ಟೆಗೆ ತಂದು ದೇವರ ಎದುರು ಹರಿವಾಣ ಪ್ರಸಾದ ದೇವರ ಎದುರು ಇತ್ತು ಹೆಂಗ ಜೋಗುಳ ಪ್ರಸಾದ ಕಡ ಸುಪ್ರಸನ್ನ ಪ್ರಸಾದ ಅಂತ ಅವರ ನಿಮ್ಮಗಳ ಮನಸ್ಸು ಸಂತೋಷ ನಿಮ್ಮ ಸುಮಗಳ ದಾಂಪತ್ಯ ಜೀವನ ಸುಖ ಸಂಸಾರ ಯುಗ ಭಾಗ್ಯಾದಿಶ ಕರುಣಿಸೋ ಕಾರ್ಯ ನಟಂತು ಸೇವಾ ಮಂಗಳಾಚಾರ ಪುಣ್ಯ ಪ್ರಸಾದ ದಂಪತ್ಯ ದೇವರ
ಆನಂದದ ಜೀವನ ಭಾಗ್ಯವನ್ನು ಕಳಿಸುವ ಪುಣ್ಯ ಬನ್ನಿ ನನ್ನ ಪ್ರಸಾದಕ್ಕೆ ಬರ್ಮಕ್ಕೆ ಬನ್ನಿ ಪ್ರಸಾದಕ್ಕೆ ಬರ್ಮಕ್ಕೆ ಆಯುಧ ಭಾಷೆ ದೇವಿ ಸಂಖ್ಯೆ ಆಯುಧ ಆರೋಗ್ಯ ಭಾಗ್ಯ ಆಯುರಾರೋಗ್ಯ ಕಾರಣಿಸುವ ತಂತ್ರ ಪುಣ್ಯ ಆಯುರಾರೋಗ್ಯ ಭಾಗ್ಯ ಸಂಪತ್ತು ಕರುಣಿಸೋಕ್ಕೆ ನಟೋದು ಆಮೇಲೆ ನಮಗೆ ಬರ್ತಾರೆ ನಿಮ್ಗೆ ಸ್ಟೇಷನ್ ಮೇಲೆ ಅವಡ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕಾಪಾಡಿ ಅವನ ಮಹಾತಾಯಿಗೆ ಅರ್ಪಿಸಿದ್ದು ಪುಣ್ಯ ಫಲದ ಅಲ್ಲಣ್ಣ ವೈಟ್ ಕೈ ಕಾಸು ದೇಹಕ್ಕೆ ಆರೋಗ್ಯ ಮಾನಸಿಕ ಭಯ ಆ ಜೋಕ್ಲಿಗೆ ಸದ್ವಿದ್ಯಾ ಸದ್ಬುದ್ಧಿ ಉದ್ಯೋಗ ಉಪಯೋಗಕಾರಿ ನಿಂಪಣ ವ್ಯವಹಾರ ಜಾಗೃತಿ ಚಿರಮುಖವಾದ ಪುಣ್ಯ ಪ್ರಸಾರ ವರ್ಷಂ ರಾಕದು ಅದಕ್ಕೆ ಮಂಗಳ ಉಂಟಲ್ಲ ದೇವರ ಪುಷ್ಪರಾಶಿನೇ ಅರ್ಪಣೆ ಮಹಾತಾಯಿ ಯಾವ ದೇವತಾರಾಧನೆ ಈ ಕಲಿಯುಗ ಫಲದಾಯಕ ಪರಮ ಪಾವನವಾಗಿದೆ ಮಾರ್ಕಾಂಡೇಯ ಪುರಾಣದ ದೇವಿ ಮಂದಿರ ಕಥಾಭಾಗದ ಸೇವಾ ವ್ಯವಸ್ಥೆಯ ಸಹಭಾಗಿ ಸುಮಧುರ ದಾಂಪತ್ಯ ಸಂಸಾರ ಯೋಗವಾಕ್ಯ ವಿಶೇಷವಾದ ಶ್ರೀದೇವಿಯನ್ನು ನಿಂತಿದ್ದು ಶಕ್ತಿ ದೇವತಾ ಆ ದೇವರ ಬಡಾನಕ್ಕೆ ಬೆಳವಣಿಗೆ ವಿಶೇಷವಾದ ತೊಡಗಿದ್ದಾರೆ ದೇವಿಯ ಭಾಗ್ಯ ಸಂಪದ ವಿಶೇಷವಾದ ಅನುಗ್ರಹದಾಯಕ ಯತ್ನ ಕುಮಾರ ಕಂಡಿದ್ದೇವೆ ಎಲ್ಲಿ ವಿದ್ಯಾವಂತ